ಅವಿನಾಶ್ ಅಭಿ ಅಂತ. ಅಂದರೆ ನಾವು ಯಾವಾಗಲೂ ಮನೆ ಪಕ್ಕ ಎಲ್ಲ ಫ್ರೆಂಡ್ಸ್ ಎಲ್ಲ ಕೂತ್ಕೊಳ್ತಿರ್ತೇವೆ. ಅಂದರೆ ಮನೆ ಪಕ್ಕ ಒಂದು ಕಟ್ಟೆ ಉಂಟು, ಅಲ್ಲಿ ಕೂತ್ಕೊಳ್ತಿರ್ತೇವೆ. ಹಾಗೆ ಮೊನ್ನೆ 15 ತಾರೀಕಿನ ಒಂದು ಕೂತ್ಕೊಳ್ತಿರ್ಬೇಕಾದ್ರೆ ಪೊಲೀಸ್ನವ್ರು ಬಂದು ನಮ್ಮನ್ನು ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ನೀವೊಂದು ಸಲ ಸ್ಟೇಷನ್ಗೆ ಬರಬೇಕು ಅಂತ ಹೇಳಿದರು. ಯಾಕೆ ಅಂತ ಕೇಳುವಾಗ, ಬನ್ನಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಉಂಟು ಒಂದು ಸ್ವಲ್ಪ ಅಂತ ಹೇಳಿದರು. ಹಾಗೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ DYSP ಆಫೀಸ್ ಮಂಜಲ್ಪಡ್ಪು ಇಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ನನ್ನ ಹತ್ರ ಇದರಲ್ಲಿ ಅವಿನಾಶ್ ಯಾರು ಅಂತ ಕೇಳಿದರು. ನಾನು ಅವಿನಾಶ್ ಅಂತ ಹೇಳಬೇಕಾದ್ರೆ ಅಲ್ಲಿಂದ ನನಗೆ ಹೊಡಿಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದು. ಅಂದರೆ ಯಾಕೆ ಅಂತ ಹೇಳಿಲ್ಲ, ನೀನು ಬಾರಿ ಹಾರಾಡ್ತೀಯಾ ಆ ಥರ ಈ ಥರ ಎಲ್ಲ ಕೇಳಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದಾದಮೇಲೆ ಕೋಲರೆಲ್ಲ ಹಿಡಿದು ನನ್ನನ್ನು ಅವರ DYSP ಅವರ ಚೇಂಬರಿಗೆ ಕರ್ಕೊಂಡೋಗಿ ಅಲ್ಲಿ ಡ್ರೆಸ್ ಎಲ್ಲ ತೆಗೆದು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ದಪ್ಪದೊಂದು ಬೆತ್ತದಲ್ಲಿ ಅಂದರೆ ತೊಡೆಯ ಭಾಗಕ್ಕೆಲ್ಲ ಫುಲ್ಲು ಹೊಡೆದು, ಮತ್ತು ಕಾಲಿನ ಪಾದಕ್ಕೆ ಮೊಣಕಾಲಿನಿಂದ ಒಂದೆರಡು ಪೊಲೀಸ್ನವರೆಲ್ಲ ಮೆಟ್ಟಿ ಹಿಡಿದು, ಮತ್ತು DYSP ಅವರು ಲಾಠಿಯಿಂದ ಕಾಲಿನಡಿಗೆಲ್ಲ ಹೊಡಿತಿದ್ದರು. ಮತ್ತೊಂದು 2-3 ಪೊಲೀಸ್ನವರೆಲ್ಲ ಕೆನ್ನೆಗೆಲ್ಲ ಹೊಡೆದಿದ್ದಾರೆ, ಕೆಪ್ಪೆಗೆಲ್ಲ. ಅದರಲ್ಲಿ ಈಗ ಒಂದು ಸ್ವಲ್ಪ ಕಿವಿ ಒಂದು ಸ್ವಲ್ಪ ಕೇಳೋದು ಒಂದು ಸ್ವಲ್ಪ ಇದಾಗಿದೆ, ಪ್ರಾಬ್ಲಮ್ ಆಗಿದೆ. ಮತ್ತು ಅವರು ಗನ್ನೆಲ್ಲ ತೋರಿಸಿ ಭಯಪಡಿಸ್ತಾ ಇದ್ದರು. ನೀವು ಒಪ್ಕೊಳ್ಬೇಕು, ಇದನ್ನು ನಾವು ಮಾಡಿದ್ದಲ್ಲ ಅಂತ ಹೇಳಿದ್ವಿ, ನೀವು ಒಪ್ಕೊಳ್ಬೇಕು ಅಂತೆಲ್ಲ ಹೇಳಿ ಅವರು ಭಯಪಡಿಸ್ತಿದ್ರು. ಅಂದರೆ ಗನ್ನನ್ನು ತೋರಿಸಿ ಮತ್ತು ಆ ಗನ್ನನ್ನು ಅವರ ಟೇಬಲ್ ಮೇಲಿಟ್ಟು ಅವರು ನಮ್ಮನ್ನು ಭಯಪಡಿಸ್ತಿದ್ರು. ಮತ್ತು ಅದಾದಮೇಲೆ ಒಂದು 10 ಗಂಟೆಗೆ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. ಒಂದು 1 ಗಂಟೆ ಫುಲ್ಲು ಹೊಡೆದಿದ್ದಾರೆ. ಮತ್ತು ಅರುಣಣ್ಣ ಬಂದಿದ್ದರು. ಅರುಣಣ್ಣ ಬರೋದಲ್ಲದಿದ್ದರೆ ಬೆಳಿಗ್ಗೆ ತನಕ ಹೊಡೆದು ಲಾಕಪ್ ಡೆತ್ ಆಗೋ ಚಾನ್ಸಸ್ ಕೂಡ ಇತ್ತು ಅಂತ ಕಾಣಿಸುತ್ತೆ. ಅಂದರೆ ಆ ರೀತಿ ಹೊಡೆದಿದ್ದಾರೆ. ಹಾಗಾಗಿ ಅಂದರೆ ಹೊಡಿಬೇಕಾದ್ರೆ DYS ಆಫೀಸರ್ ಇದ್ದರು, ಅವರೇ ಮೇಯ್ನಾಗಿ ಹೊಡೆದಿದ್ದು ಲಾಠಿಯಲ್ಲಿ. ಅಂದರೆ ಒಂದು ಸಣ್ಣ ಲಾಠಿ ತರಬೇಕಾದ್ರೆ ಅದು ಬೇಡ, ದೊಡ್ಡದು ತಗೊಂಡು ಬಾ ಅಂತ ಹೇಳಿ ದೊಡ್ಡದರಲ್ಲಿ ಹೊಡಿಲಿಕ್ಕೆ ಹೊಡಿತಾಯಿದ್ರು ನಮಗೆ. ಆವಾಗ DYSP ಅವರು ಲಾಠಿಯಿಂದ ಹೊಡೆದದ್ದು. ಮತ್ತು ಒಂದು ಸಂಪ್ಯದ್ದು SI ಶ್ರೀನಾಥ್ ರೆಡ್ಡಿ ಅಂತ, ಮತ್ತು ಸಂಪ್ಯದ್ದೊಂದು ಹರ್ಷಿತ್ ಅಂತ ಒಬ್ಬರು ಪೊಲೀಸು, ಮತ್ತೊಂದೆರಡು ಜನ ಇದ್ದರು, ಅವ್ರ ಹೆಸರು ಗೊತ್ತಿಲ್ಲ. ಮತ್ತು ಪೊಲೀಸ್ನವರು ಹೊಡಿತಿರ್ಬೇಕಾದ್ರೆ ಒಬ್ಬರು DYSP ಲಾಠಿಯಲ್ಲಿ ಹೊಡಿತಿರ್ಬೇಕಾದ್ರೆ 2 ಪೊಲೀಸರು ಹೊಟ್ಟೆಗೆಲ್ಲ ಒದಿತಾ ಇದ್ದರು. ಹಾಗಾಗಿ ಹೊಟ್ಟೆ ಒಳಗಿಂದ ತುಂಬ ನೋವಿದೆ. ಅಂದರೆ ತಲೆ ಎಲ್ಲ ಸುತ್ತಿದಾಗೆ ಆಗ್ತಾಯಿತ್ತು. ಅಂದರೆ ಹೊರಗಿಂದ ಗಾಯ ಇಲ್ಲ, ಆದರೆ ಒಳಗಡೆಯಿಂದ ನೋವಿದೆ. ಅಂದರೆ ನಮಗೆ ಪೊಲೀಸವರು DYSP ಅವರೆಲ್ಲ ಹೊಡಿತಿರ್ಬೇಕಾದ್ರೆ ಹೇಳ್ತಾಯಿದ್ರು, ನಮಗೆ ಇಲ್ಲಿ ಊಟ ಕೂಡ ಮಾಡಲಿಲ್ಲ ನಾವು. ಬೆಳಿಗ್ಗೆಯಿಂದ ನಮಗೆ ಒಂದು 200-300 ಕಾಲ್ಗಳು ಬರ್ತಾ ಉಂಟು. ನೀವು ಆ ಬ್ಯಾನರಲ್ಲಿ ಇರುವವರು ಯಾರು ಅಂತ ಗೊತ್ತುಂಟ, ಪಕ್ಷದಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಎಲ್ಲ ಇರುವವರು. ಹಾಗಾಗಿ ನಿಮಗೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗಿದೆ. ಹಾಗಾಗಿ ಮೇಲಿಂದಲೇ ನಿಮಗೆ ಪ್ರೆಷರ್ ಬರ್ತಾ ಉಂಟು, ನಿಮ್ಮನ್ನು ಹಿಡಿಬೇಕು ಅಂತೆಲ್ಲ ಹೇಳಿ ಪ್ರೆಷರ್ ಬರ್ತಾ ಉಂಟು. ನಮಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ, ಅವರು ಊಟ ಕೂಡ ಮಾಡಲಿಲ್ಲ, ಹಾಗಂತೆಲ್ಲ ಹೇಳಿ ಹೊಡಿತಾ ಇದ್ರು. ಬ್ಯಾನರಲ್ಲಿ ಶ್ರದ್ಧಾಂಜಲಿ ಮತ್ತು ಚಪ್ಪಲಿ ಹಾರವನ್ನು ಹಾಕಿದ್ದಾರೆ ಅನ್ನುವ ವಿಚಾರಕ್ಕೆ ಕೇಸ್ ಆಗಿರಬೇಕು. ಬಟ್ ನಾನೆಂತ ಅನ್ನೋದಂದರೆ, ಅದನ್ನು ವಿಚಾರಣೆ ಮೂಲಕ ಇದು ಮಾಡಬೇಕು. ಈ ರೀತಿ ಹೊಡೆಯುವಂಥ ಇದಲ್ಲ ಅದು. ಅದಕ್ಕೋಸ್ಕರ ಏನು ಈ ರೀತಿ ಇನ್ನೂ ನಮ್ಮ ಕಾರ್ಯಕರ್ತರ ಮೇಲೆ, ಅಂದರೆ ಚುನಾವಣೆ ಬಂತು, ಚುನಾವಣೆ ಮುಗಿಯಿತು, ಅಂದರೆ ಚುನಾವಣೆ ಆದ ನಂತರ ಈ ಥರ ಅಹಿತಕರ ಘಟನೆ ಆಗುವ ಮುಖಾಂತರ ಸಮಾಜದ ಸ್ವಾಸ್ಥ್ಯ ಕೂಡ ಹಾಳಾಗಬಾರ್ದು. ಪೊಲೀಸ್ನವರು ಕೂಡ ಇದಕ್ಕೆ ಹೊಣೆ. ಯಾಕಂದರೆ ಇದೊಂದು ಪುತ್ತೂರು ಮಹಾಲಿಂಗೇಶ್ವರನ ಜಾಗ, ಇದು ಎಲ್ಲರೂ ಅಣ್ಣ ತಮ್ಮಂದಿರ ಥರ ಬದುಕಬೇಕು. ಒಂದು ಸಂಘರ್ಷ ಇರ್ತದೆ. ಸಂಘರ್ಷ ಎಲ್ಲಿ ತನಕ ಅಂದರೆ ಚುನಾವಣೆ ಒಂದು ಸಂಘರ್ಷ, ಅದು ಮುಗ್ದ ನಂತರ ನಾವೆಲ್ಲರೂ ಅನ್ಯೋನ್ಯತೆಯಲ್ಲಿ ಬಾಳ್ಬೇಕು. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಪಕ್ಷೇತರ ಇರ್ಬೋದು. ಯಾಕಂದರೆ ಎಲ್ಲಿ ಅಧರ್ಮಕ್ಕೆ ಎಲ್ಲಿ ಕೂಡ ಇಲ್ಲಿ ಜಾಗ ಇಲ್ಲ. ಅಧರ್ಮ ಮಾಡಿದವರಿಗೆ ಇಲ್ಲಿ ಜಾಗ ಕೂಡ ಇಲ್ಲ, ಅವರಿಗೆ ಉಳಿಗಾಲ ಕೂಡ ಇಲ್ಲ. ಅದಕ್ಕೋಸ್ಕರ ಪೊಲೀಸ್ನವರು ಯಾಕೆ ಇದನ್ನು ಮಾಡಿದ್ದಾರೆ, ಅವರಿಗೆ ಮನವರಿಕೆ ಆಗಬೇಕು, ಅವರ ಮನಸ್ಸಲ್ಲಿ ಅದು ಬರಬೇಕು. ಆ ಮೂಲಕ SP ಅವರು ತಕ್ಷಣಕ್ಕೆ ಇದರ ಮೇಲೆ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ನಮ್ಮ ಕಾರ್ಯಕರ್ತರು ಅವರಿಗೆ ಎಷ್ಟು ನೋವಾಗಿದೆ ಅಷ್ಟು ನೋವು ನಮಗೂ ಕೂಡ ಆಗಿದೆ. ಅದಕ್ಕೋಸ್ಕರ ನ್ಯಾಯ ಸಿಗೋ ತನಕ ನಾನು ಅದನ್ನು ಗಟ್ಟಿಯಾಗಿ ಮಾತಾಡ್ತೇನೆ. ಹೊಡೆದಿದ್ದಾರೆ, ಈ ಥರ ಹೊಡೆಯುವ ವಿಚಾರಣೆ ಇಲ್ಲ. ಅವರನ್ನು ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದನ್ನು ಎನ್ಕ್ವೈರಿ ಮಾಡಬೇಕಿತ್ತು. ಈ ಥರ ಕಾಲನ್ನು ಸಿಪ್ಪೆ ಸೀಲಿ ಹೋಗಿ, ಅಂದರೆ ನೋಡಬೇಕಾದ್ರೆ ಪೊಲೀಸ್ನವರು ಎಷ್ಟು ದೌರ್ಜನ್ಯ ಆಗಿದೆ ಅಂದರೆ ಅವರು ದೊಡ್ಡ ಮಟ್ಟದಲ್ಲಿ ಹೊಡೆದಿದ್ದಾರೆ. ಡಾಕ್ಟರ್ ಹತ್ರ ಕೂಡ ಮಾತಾಡೈತಿ. ಈಗ ದುಃಖ ಆಗುತ್ತೆ, ನಮ್ಮದೇ ಕಾರ್ಯಕರ್ತರು. ಅದಕ್ಕೋಸ್ಕರ ಅವರಿಗೆ ನ್ಯಾಯ ಸಿಗೋ ತನಕ ನಾನು ಅವ್ರ ಜೊತೆ ಇದ್ದೇನೆ. ಯಾವುದೇ ರೀತಿ ಹೋರಾಟ ಕೂಡ ಸಿದ್ಧ.
ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು, ಪೊಲೀಸ್ನವರು ಯಾಕೆ ಈ ರೀತಿ ಮಾಡಿದ್ದಾರೆ ಅನ್ನೋಂಥದ್ದು ಅವರಿಗೆ ಕೂಡ ಮನವರಿಕೆ ಆಗಬೇಕು, ಅವರು ಸಸ್ಪೆಂಡ್ ಆಗಬೇಕು ಅನ್ನೋಂಥ ವಿಚಾರವನ್ನು ನಾನು ಈಗ SP ಅವ್ರದ್ದು ಕೂಡ ಮಾತಾಡಿದ್ದೇನೆ. ಯಾರು ಯಾವ ಕಾರಣಕ್ಕೆ ಈ ಥರ ಹೊಡೆದಿದ್ದಾರೆ ಅನ್ನುವಂಥದ್ದು ತಕ್ಷಣ ಬೆಳಕಿಗೆ ಬರಬೇಕು. ಅದ್ರ ಜೊತೆಗೆ ಅವರು ಸಸ್ಪೆಂಡ್ ಮಾಡುವಂಥ ವಿಚಾರವನ್ನು ನಾನು ಮೇಲಾಧಿಕಾರಿಗಳು ಮಾತಾಡ್ತೇನೆ. ಅದರ ಜೊತೆಗೆ ನಮ್ಮ ನಾಯಕರುಗಳಿಗೆ ಮಾತಾಡಿ ಅದನ್ನು ತಕ್ಷಣಕ್ಕೆ ಮಾಡುವಂತೆ ನಾನು ಅದನ್ನು ವಿನಂತಿ ಮಾಡ್ತೇನೆ. ಬೆಳ್ತಂಗಡಿದ MLA ಪುತ್ತೂರು ದಕ್ಕಲಿಗೆ MLA ಇಜ್ಜಿಂದಲ್ಲ ಬೇಜಾರನ್ನು ಕೊಚ್ಚಿ ಯಾರು ನಿಖಿಲ MLA ಲೆಕ್ಕ ನಿಖಿಲ ಯಾರು ಬರ್ತಾರೆ ಯಾರು ಸಂತ ಓಟು ಹೊಡ್ದು ಈ ರಂಚಿನ ಜನ ಮುಳುಂಡ ಆಗಿ ಇಂಬೆಗೆ ಜಾತಿ ದೂತು ಮುಕ್ಕಳು ಓಟು ಹೊರಡು ಜಾತಿ ದೂತು ಮುಕ್ಕಳು ದಾಯ ಮಾಡೋದು ಹೆಂಗೆ ಹಚ್ಚಿನ ಆಗಿತ್ತು ಈ ರಂಚಿನ ಜನ ದೇವರ ಜನ ಯಾನಂದತ್ತೆ ಇಡೀ ಪುತ್ತೂರೇ ಇಡೀ ಪುತ್ತೂರು ಅಂತ ಇಡೀ ಓಲ್ಲ ಕಥಾನೆ ಆಂದ ಯಾರು ನೀವು ಅಂತ ಇಂಚಿನ ನಾಯಿಲು ಉಪ್ಪೇರ್ನ ಇಂಚಿನ ನಾಯಿಲು ಉಪ್ಪೇರ್ನ ಅದು ಏರ್ಗೆ ಬೇಜಾರು ಆಗ ಒಂದು ಖರ್ಚು ಆ ಖರ್ಚು ಪಾಪ ಸರಿ ಸರಿ ಬೆಳ್ತಂಗಡಿದ MLA ಒಂದು ನಿಮಿಷ ನೀರು ಬರ್ರೆ ಈ ಡ್ಯಾಮ್ ಬಂದೆ ನೀರ್ಗೆ ಬೆಳ್ತಂಗಡಿದ MLA ಪುತ್ತೂರು ದಕ್ಕಲಿಗೆ MLA ಇಜ್ಜಿಂದಲ್ಲ ಬೇಜಾರನ್ನು ಕೊಚ್ಚಿ ಯಾರು ನಿಖಿಲ MLA ಲೆಕ್ಕ ನಿಖಿಲ ಯಾರು ಬರ್ತಾರೆ ಪುತ್ತೂರಿನಲ್ಲಿ ಹಿಂದೂ ಯುವಕರಿಗೆ ಆಗಿರತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಕಾಂಗ್ರೆಸ್ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮಾನಸಿಕತೆ ಏನು ಹೇಗಿರ್ತದೆ ಎನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದ್ರೆ ಅದರ ವಿರುದ್ಧ ಹೋರಾಟವನ್ನು ಮಾಡತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡುತ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸರ್, ಡಿವೈಎಸ್ಪಿ ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಎನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರು ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ, ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಎನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಅನ್ಯಾಯ ಏನ ಪ್ರೆಸಿಡೆಂಟ್ ಅನ್ನೋದು ಅನ್ಯಾಯನೇ. ಮನೆಗೆ ಹೆಸರು ಅಲ್ಲ ಮಂಡ್ಯ
ಇಡೀ ಹಿಂದೂ ಸಮಾಜ ನಮ್ಮ ಇಡೀ ಹಿಂದೂ ಸಮಾಜ ನಮ್ಮ ಒಟ್ಟಿಗೆ ಅದಕ್ಕೆ ಫೇಸ್ ಮಾಡ್ಬೋದು. ನಮ್ಮನ್ನು ರದ್ದು ಮಲ್ಪರ ಮೂಜಿ ಮಲ್ಪರ ಸುಮಾರು ಪ್ರಯತ್ನ ಅಲ್ಲ ಅವೇ ವಿಷಯ. ಅರುಣನ್ನೆಲ್ಲ ನಮ್ಮಲ್ಲಿ, ಮುರಳಿಯನ್ನೆಲ್ಲ ನಮ್ಮಲ್ಲಿ, ಮಾತಿರೋ ನಮ್ಮಾಗ್ಲಿ, ನಮ್ಮ ಮಾತು ಒಟ್ಟಾದ್ರೂ ನನ್ನ ಮಾತಿನ ಫೇಸ್ ಮಾಡ್ತೀವಿ. ನಮ್ಮನ್ನು ಒಳ್ಳೆ ಖಾಲಿ ಮುಲ್ತರ್ತೀನಿ, ಖಾಲಿ ಮುರಣಿ, ಖಾಲಿ ಕಾಂಗ್ರೆಸ್ ಬರ್ತೀನಿ, ಬಡ್ಕಾಡು ಪಾಕಿಸ್ತಾನ ಜಿಂದಾಬಾದ್ ಮಾಡಿ ಒಂದು ಬೆತ್ತನ ಕೆರ್ದು ಐದಾರು ಬಿಜೆಪಿದ ಫ್ಲಾಗ್ ಬಾಡಿ ನಾನೊಂದು 10 ದಿನ ಟೀತ 4 ದಿನ ಟೀತ ನನ್ನ 5 ವರ್ಷ ನಮ್ಮ ಸುಮಾರು ಹಿಂದೂ ಸಮಾಜ ಅನುಭವಿಸಾರ ನಮ್ಮ ಒಟ್ಟಿಗೆ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ವ್ಯವಸ್ಥೆಯಲ್ಲಿ ಒಂದು ಭಾಗ ನಾವು ಮಾತೇ ಬಂದು ನಮ್ಮವೆಲ್ಲ ಬೇಕಂದ್ರೆ ಇವರು ಭಾಗ್ಯದ ಲಾಭ ಇರ್ತದೆ ಮೇಲೆ ಪ್ರೆಷರ್ ಉಂಡು ಬಂದಿರತ್ತ ಆ ಪ್ರೆಷರ್ ಏನು ಮಾಡಕ್ಕೆ ನಮ್ಮನ್ ಸಾಧ್ಯ ಎಲ್ಲ ಅಕ್ಲಿ ಮಲ್ತಾರೆ ನಮ್ಮನ್ ಡಿವೈಡ್ ಮಾಡ್ತಾರೆ ಏನು ಪ್ರೆಷರ್ ಎಲ್ಲ ಬರದೆ ESP ಮನಡಿ ನಾನು ಎಲ್ಲ ಮನಡಿ ದೈವ ದೇವರು ನಮ್ಮ ಎಲ್ಲ ಏರ ಫೋನ್ ಮಾಡಿ 8 ಕ್ಷೇತ್ರ 24 ಕೇಸ ಎಲೆಕ್ಷನ್ ಮನದ ಮೂರು ಏಳು ಅಡ್ಜಸ್ಟ್ಮೆಂಟ್ ಮಾಡ್ತದೆ ಕೂಡೇ ಗೊತ್ತಿಲ್ಲ ಫಾಲ್ಸ್ ಕೇಸ್ ಸರಿ ಬಂದು ಮುಗಿತ ಇಂಜಿನ್ ನಮ್ಮ ಲಾಭದ ಅಂದ್ರೆ ನಮ್ಮ ಲಾಭದ ಅಂದ್ರೆ ಏನ್ ಮಾಡ್ತೀನಿ ಅಂತ ಮಾಡತ್ತ ಅಷ್ಟು ಏರೇರೇನು ದೂರ ಇದೆ ಒತ್ತಡ ಪಾಪ 6 ದುಡ್ಡು ಅಂತೇರಿಗೆ ಒತ್ತಡ 150 ಫೋನ್ ಏನು 150 ಎಲ್ಲ ಬಯ್ಯ ಮುಂದೆ ವೆಯ್ಟ್ ಮಾಡ್ತಾರೆ ರೆಫರ್ ಮಾಡ್ತಾರೆ ಇಂಟಿಮೇಷನ್ ಬೋದು ಸ್ಟೇಟ್ಮೆಂಟ್ ಕರೆಕ್ಟ್ ಮಾಡ್ತಾರೆ ಏನ್ ಮತ್ತೆ ಇಂಜಿನಲ್ಲಿ ಆಕ್ಷನ್ ಇರ್ತಾರೆ ನಮ್ಮ ಇಂಜಿನ ಸಂಘಟನೆ ಇಂಜಿನ ಕೆಲಸ ಮಾಡ್ತಾರೆ ಪುತ್ತೂರು ನಮ್ಮ MLA ಚಿನ್ಮಂಡೆ ಚಾನಲ್ ನಾವು ಅಂದ್ರೆ ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರೇ ಅನ್ಯಾಯ ನಮ್ಮಲ್ಲ ಯಾನ್ ಇಂಜಿನಿಯರ್ ಪುತ್ತೂರು ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ನಮ್ಮಲ್ಲ 15ನೇ ತಾರೀಕು ದಿನ ನಮ್ಮ ಪುತ್ತೂರು ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಕ್ರೈಮ್ ನಂಬರ್ 37/23 ಅಂಡರ್ ಸೆಕ್ಷನ್ 3 ಆಫ್ ಕರ್ನಾಟಕ ಓಪನ್ ಪ್ಲೇಸಸ್ ಡಿಸ್ಗವರ್ಮೆಂಟ್ ಆಕ್ಟ್ ಅಂತ ಹೇಳಿ ಒಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 9 ಜನನ ಎನ್ಕ್ವೈರಿಗೆ ಕರೆದ್ಬಿಟ್ಟು ಎನ್ಕ್ವೈರಿ ಮಾಡಿದಾಗ ಪೊಲೀಸರಿಂದ ಹಲ್ಲೆ ಆಗಿದೆ ಅಂತಕ್ಕಂಥದ್ದು ಅಲಿಗೇಷನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ತಕ್ಷಣ ನಾವು ನಮ್ಮ ಅಡಿಷನಲ್ SP ನೇತೃತ್ವದಲ್ಲಿ ಒಂದು ಇಲಾಖಾ ವಿಚಾರಣೆಗೆ ಆದೇಶಿಸಿ ಅದು ಇಲಾಖಾ ವಿಚಾರಣೆ ಈಗ ನಡೀತಾ ಇದೆ. ಈಗ ಅದು ಯಾರು ಹಲ್ಲೆಗೊಳಗಾಗಿದ್ರು ಅವರು ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದಾಖಲಾಗಿಬಿಟ್ಟು ಇವತ್ತು ಅವಿನಾಶ್ ಅಂತ ಹೇಳಿ ಅವರು ಒಂದು ದೂರನ್ನು ನೀಡಿದ್ದಾರೆ. ಅದು ದೂರಿನ ಮೇರೆಗೆ ನಾವು ಈಗ FIR ಅನ್ನ ದಾಖಲಿಸ್ತಾ ಇದ್ದೇವೆ. ಸೊ ಇದ್ರ ಜೊತೆಗೆ ಆ ದೂರಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಏನೇನಾಗಿತ್ತು ಅಂತ ಅವರು ಹಾಕಿದ್ದಾರೆ. ಅದನ್ನ ಆ ದೂರಿನ ಏನು ಅನ್ವಯ ನಾವು ಪ್ರಕರಣ ದಾಖಲಿಸಿ ಅದನ್ನ ಬೇರೆ ಸಬ್ ಡಿವಿಷನ್ DYSP ಅವರಿಗೆ ತನಿಖೆಗೋಸ್ಕರ ಅದನ್ನ ನೀಡ್ತಾ ಇದ್ದೇವೆ. ಇನ್ನು ಇದಾದ್ಮೇಲೆ ಈಗೇನು ನಮ್ದು ಇಲಾಖಾ ವಿಚಾರಣೆ ನಡೀತಾ ಇದೆ, ಅಡಿಷನಲ್ SP ಇಲಾಖಾ ವಿಚಾರಣೆ ಮಾಡ್ತಾ ಇದ್ದಾರೆ. ಆ ಇಲಾಖಾ ವಿಚಾರಣೆಯಲ್ಲಿ
ಏನು ಕಂಡು ಬರುತ್ತೆ ಅದು ಆಲ್ಮೋಸ್ಟ್ ಮಾಡ್ತಾ ಇದ್ದಾರೆ, ಈಗ ಮುಗಿತಾ ಬಂದಿದೆ. ಅದ್ರ ಬೇಸಸ್ ಮೇಲೆ ಈಗ ಕೆಲವೊಬ್ರು ಅದರಲ್ಲಿ ಈ ಕಂಪ್ಲೇಂಟ್ ಅಲ್ಲಿ 3 ಜನದ ಹೆಸರು ಅವ್ರು ಕೊಟ್ಟಿದ್ದಾರೆ. DYSP ಪುತ್ತೂರು ಅವ್ರದ್ದು, ಆಮೇಲೆ ನಮ್ಮ ಪುತ್ತೂರು ರೂರಲ್ ಸಬ್ ಇನ್ಸ್ಪೆಕ್ಟರ್ದು, ಮತ್ತೆ ಇನ್ನೊಬ್ರು ಪುತ್ತೂರು ರೂರಲ್ ಸ್ಟಾಫ್ ಹೆಸರು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ DYSP ಅವ್ರದ್ದು ಏನಾದರೂ ಅದು ಅಂದ್ರೆ ಆ ಇಲಾಖಾ ವಿಚಾರಣೆಯಲ್ಲಿ ಪಾತ್ರ ಇದ್ರೆ ಅದನ್ನ ಇಮಿಡಿಯೇಟ್ ಆಗಿ ನಾವು ಶಿಸ್ತು ಪ್ರಾಧಿಕಾರಕ್ಕೆ ಇಲಾಖಾ ಶಿಸ್ತು ಕ್ರಮಕ್ಕಾಗಿ ನಾವು ಅದನ್ನ ರವಾನಿಸ್ತೇವೆ. ಇನ್ನು ಉಳಿದಂಗೆ PSI ಮತ್ತೆ ಸಿಬ್ಬಂದಿ ಮೇಲೆ ಏನು ಅದು ಅವ್ರದ್ದು ಏನಾದ್ರು ಕಂಡು ಬಂದಿದ್ರೆ ಈಗ ರಿಪೋರ್ಟ್ ಬರುತ್ತೆ, ಕಂಡು ಬಂದ ತಕ್ಷಣ ಅವ್ರ ಮೇಲೆ ನಾವು ಇಲಾಖಾ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೇವೆ. ಇಲಾಖಾ ಶಿಸ್ತು ಕ್ರಮ ಅಂದ್ರೆ ಅದು ಗ್ರಾವಿಟಿ ಮೇಲೆ ಅದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನೂ ಆಗ್ಬೋದು, ಸಸ್ಪೆನ್ಷನ್ ಆಗ್ಬೋದು. ಲಾಠಿ ರಾಜ್ನಾಗ ಅಟೆಂಪ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಇದ್ದಾವೆ 5 ವರ್ಷದ್ದು DYSP ಚೀಲ ಕಟ್ಟಿಡ ಕೊಡುತ್ತಾ ಚೀಲ ನಮೂನೆ ಗಟ್ಟಿ ಇಟ್ಕೋದಿತ್ತು ನಾವು ಕಟ್ಟಿಡ ಹಾಕಿ ತೋಜಿ ಮಾಡ್ತೇವೆ. ಅದು ಲಾಠಿ ಹಾಕಿ ಚೀಲ ಪೊಲೀಸರಿಗೆ ಅಭ್ಯಾಸ ಇಲ್ಲ. ಪೊಲೀಸರು ಇಂಚ ಹಾಕುನು ಕೋರ್ಟ್ ಕೊಡಿ ಮಾಡುವಾಗ ಇದು ಕೋರ್ಟ್ ಬಂದಾಗ ಹಿಂದೂ ಸಮಾಜದಲ್ಲಿ ನಮ್ಮ ನಾನು 5 ವರ್ಷ ಇದ್ದೆ. 5 ವರ್ಷ ಈ ರೀತಿ ಹಿಂದೂ ಸಮಾಜ ನಾವು ಹಿಂದೂ ಸಮಾಜದ ಯತಿಗಳಾಗಿ ನಮ್ಮ ಹಿಂದೂ ಸಮಾಜದ ಸ್ವಯಂ ಸೇವಕ ಬಂಧುಗಳು ನಮ್ಮ ಕಾರ್ಯಕರ್ತರಿಗೆ ಆಗಿರುವಂತಹ ಅನ್ಯಾಯವನ್ನ ಎದುರಿಸುವ ಸಲುವಾಗಿ ಅವರಿಗೆ ಸ್ಥೈರ್ಯವನ್ನ ತುಂಬಿಸುವ ಸಲುವಾಗಿ ಪ್ರಸ್ತುತ ನಾವು ಆಸ್ಪತ್ರೆಗೆ ಬಂದಿದ್ದೇವೆ. ಆ ಮಕ್ಕಳನ್ನ ನೋಡಿದಾಗ ಆ ಹೊಡೆದ ರೀತಿಯನ್ನ ನೋಡಿದಾಗ ಒಂಥರ ತಾಲಿಬಾನಿ ಸಂಸ್ಕೃತಿಯನ್ನ ನೋಡಿದಂಗೆ ನಮ್ಗೆ ಮನಸ್ಸಿಗೆ ಬರ್ತದೆ. ಅದ್ ನಮ್ಮ ದೇಶದೊಳಗೆ ಆಗಬಾರದು. ಯಾವ ಸನ್ನಿವೇಶದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಒಂದು ಪಿಟ್ಟಿ ಕೇಸ್ ಹಾಕಿ ಸಾಂತ್ವನ ಮಾಡಿ ಬಿಡುವಂತಹ ಕೇಸಿಗೆ ಈ ರೀತಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಹೇಳುದು ಸಮಾಜ ನಲಗಬಾರದು. ಇದನ್ನ ಎದುರಿಸಿ ಸಮಾಜ ನಿಲ್ಲಬೇಕು. ಯಾರು ಇದನ್ನ ಮಾಡಿದ್ದಾರೆ ಅಂತವರಿಗೆ ಕಠಿಣವಾದ ಘೋರಾತಿ ಘೋರ ಶಿಕ್ಷೆ ಅವರಿಗೆ ಆಗಬೇಕು. ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಇದನ್ನ ಹಿಂದೂ ಸಮಾಜ ಆಗ್ರಹ ಮಾಡಬೇಕು. ಮತ್ತೆ ಹಿಂದೂ ಸಮಾಜ ಧೃತಿಗೆಡುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಧೃತಿಗೆಡುವುದಿಲ್ಲ. ಹಿಂದೂ ಸಮಾಜದ ಮೇಲೆ ಅಥವಾ ಹಿಂದೂ ಯುವಕರ ಮೇಲೆ ದಾಳಿ ಆಗ್ತದೆ ಅಂತಲಾದ್ರೆ ಯಾರು ಕೇಳುವವರಿಲ್ಲ ಅನ್ನುವ ಪ್ರಶ್ನೆ ಈ ಭಾರತ ದೇಶದೊಳಗೆ ಅದು ಬರುವುದೇ ಇಲ್ಲ. ಹಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಅದನ್ನು ಆಗ್ರಹ ಮಾಡುವುದರ ಜೊತೆಗೆ ಆ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಇಷ್ಟನ್ನ ಆಗ್ರಹ ಮಾಡ್ತೀವಿ. ಅವಿನಾಶ್ ಅಭಿ ಅಂತ. ಮೊನ್ನೆ ತಾನೇ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆದಂಥ ಸಂದರ್ಭ ನಡೆದು ಮತ ಎಣಿಕೆ ಆಗಿ ಅದರ ಫಲಿತಾಂಶ ಬಂದ ನಂತರ ಪುತ್ತೂರು ಪುರಸಭಾ ವ್ಯಾಪ್ತಿಯ ಪುತ್ತೂರು ಬಸ್ ಸ್ಟ್ಯಾಂಡಿನ ಬಳಿ ಒಂದು ಬ್ಯಾನರನ್ನು ಹಾಕಿದ್ರು. ಬ್ಯಾನರನ್ನು ಯಾರು ಹಾಕಿದ್ರು, ಏನಾಗಿದೆ ಆ ಘಟನೆಯ ಬಗ್ಗೆ ನಮಗೆ ಸರಿಯಾದಂಥ ಮಾಹಿತಿ ಇಲ್ಲ. ಆದರೆ ಆ ಬ್ಯಾನರ್ ಹಾಕಿದ ತಕ್ಷಣ 15ನೇ ತಾರೀಕಿನಂದು ಯಾರದೋ ಒಂದು ಕುಮ್ಮಕ್ಕಿನಿಂದ ನಮ್ಮ ಸಂಘಟನೆ ಹಿಂದೂ ಜಾಗರಣ ವೇದಿಕೆಯ ತಾಲೂಕು ಸಹ ಸಂಚಾಲಕನಾಗಿರುವಂಥ ಅವಿನಾಶ್ ಪುರುಷರಕಟ್ಟೆ ಮತ್ತು ಅವರ ಜೊತೆ ಇರುವಂಥ ಹಿಂದೂ ಸಂಘಟನೆಯಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡು ಕೆಲಸವನ್ನು ಮಾಡುತ್ತಿರುವಂಥ ಒಂದು 7-8 ಕಾರ್ಯಕರ್ತರನ್ನು ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಬಂದು ದೌರ್ಜನ್ಯವನ್ನು ಮಾಡಿದರು. ಮೊದಲಾಗಿ ಈ ದೌರ್ಜನ್ಯವನ್ನು ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಜಿಲ್ಲೆ ಬಲವಾಗಿ ಖಂಡನೆಯನ್ನು ಮಾಡ್ತದೆ. ನಿನ್ನೆಯೂ ಕೂಡ ಇದೇ ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಪುತ್ತೂರಿನ DYSP
ನಾನು ನೇರವಾಗಿ ಉಲ್ಲೇಖವನ್ನು ಮಾಡ್ತೇನೆ. ಇದೇನು ಸುರುವಿನ ಘಟನೆ ಅಲ್ಲ. ಪುತ್ತೂರಿನ DYSP ಸ್ವಲ್ಪ ದುರಾಂಕಾರದ ವ್ಯಕ್ತಿಯ ಥರ ವರ್ತನೆಯನ್ನು ಮಾಡುವಂಥದ್ದು ಇದು ಶುರುವಲ್ಲ. ಸುಬ್ರಹ್ಮಣ್ಯದಲ್ಲಿ ನಡೆದಿರುವಂಥ ಒಂದು ಲವ್ ಜಿಹಾದಿನ ಪ್ರಕರಣದಲ್ಲಿ ಆ ಕೇಸಿಗೆ ಸಂಬಂಧವೇ ಪಡೆದಂಥ ಇಬ್ಬರು ವ್ಯಕ್ತಿಗಳನ್ನು ರಾತ್ರೋರಾತ್ರಿ ತಂದು ಬಂಧನ ಮಾಡಿ ಈ ಕೇಸನ್ನು ಒಪ್ಪಿಕೊಳ್ಳಬೇಕು ಎಂಬ ಒತ್ತಡವನ್ನು ಹಾಕಿ ಒಬ್ಬ ಕಾಲೇಜು ವಿದ್ಯಾರ್ಥಿಗೆ ರೋಲನ್ನು ಹಾಕಿದ್ದಾರೆ. ಇಡೀ ಆ ಪ್ರಕರಣವನ್ನು ಮತಾಂತರ ಲವ್ ಜಿಹಾದಿನ ಪ್ರಕರಣವನ್ನೇ ತಿರುಗಿಸುವಂಥ ದೊಡ್ಡ ಷಡ್ಯಂತ್ರವನ್ನು ಮಾಡಿದಂಥ ಒಬ್ಬ ವ್ಯಕ್ತಿ DYSP. ಜೊತೆಗೆ ಸುಬ್ರಹ್ಮಣ್ಯದಲ್ಲಿ ಆನೆ ದಾಳಿ ಆದಂಥ ಸಂದರ್ಭದಲ್ಲಿ ಏನೋ ಒಂದು ಸಾರ್ವಜನಿಕರು ಒಂದು ಅತಿರೇಕದ ವರ್ತನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿಗೆ ಇವರು DYSP ಅಂತ ಗೊತ್ತಿರಲಿಲ್ಲ, ಅವರ ಮೇಲೆ ಕೈ ಮಾಡಿದರು. ಆ ಸಂದರ್ಭದಲ್ಲಿ ಸ್ವಲ್ಪ ಅಲ್ಲಿ ವಯಸ್ಸು ಸಹಜವಾಗಿ ಏಜಿ ಆದಂಥ ಒಂದು 7-8 ಜನರನ್ನು ತಂದು ಸ್ಟೇಷನ್ನಲ್ಲಿ ತಂದು ಅವರಿಗೆ ಹಲ್ಲೆಯನ್ನು ಮಾಡಿ ಜೈಲಿಗೆ ಅಟ್ಟುವಂಥ ಒಂದು ಪ್ರಕರಣವನ್ನು ಮಾಡಿದರು. ಈ ಎಲ್ಲ ಪ್ರಕರಣದಲ್ಲಿಯೂ ಕೂಡ ಹಿಂದೂಗಳು ನಾವು ಸ್ವಲ್ಪ ಶಾಂತಿ ದೂತರಾಗಿ ಸೌಜನ್ಯದಿಂದ ವರ್ತನೆಯನ್ನು ಮಾಡಿದ್ದೇವೆ. ಅದೇ ನಮ್ಮ ಒಂದು ವೀಕ್ನೆಸ್ ಅಂತ ಹೇಳಿಕೊಂಡು ಉಪಯೋಗವನ್ನು ಮಾಡಿಕೊಂಡು ಈ DYSP ಅವರು ಈ ಬ್ಯಾನರಿನ ಒಂದು ಪ್ರಕರಣದಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರನ್ನು ತಗೊಂಡೋಗಿ ಅದು ಕೂಡ ಯಾವ ರೀತಿ ವರ್ತನೆ ಮಾಡಿದ್ದಾರೆ ಅಂತೇಳಿ ಅವರ ಬಾಯಲ್ಲೇ ನೀವು ಕೇಳಿದಿರಿ, ಇದು ಮೀಡಿಯಾದವರು ಕೇಳಿದಿರಿ. ಒಬ್ಬ ವ್ಯಕ್ತಿ, ಯಾಕಂದರೆ ಇಡೀ ದೇಶದಲ್ಲಿ ಗೊತ್ತಿದೆ ಗಾಂಜಾ, ಕಳ್ಳರು, ಅನಾಚಾರ ಮಾಡುವಂಥವ್ರು ಎಲ್ಲ ವ್ಯಕ್ತಿಗಳಿದ್ದಾರೆ. ಇವರನ್ನು ತಗೊಂಡೋಗಿ ಇವರಿಗೆ ಯಾವುದೇ ರೀತಿಯ ಇವರ ಲಾಠಿಯನ್ನು ಕೈಯಲ್ಲಿ ಇಟ್ಕೊಂಡು ಇವರಿಗೆ ಹೊಡಿಲಿಕ್ಕೆ ಬರುವುದಿಲ್ಲ, ಅಥವಾ ಗನ್ನನ್ನು ತೋರಿಸಿ ನಿನ್ನನ್ನು ಎನ್ಕೌಂಟರ್ ಮಾಡ್ತಾನೆ ಎನ್ನುವಂಥದ್ದು. ಯಾಕಂದರೆ ಅವರೊಳಗೆ ಒಳ ಒಪ್ಪಂದವನ್ನು ಮಾಡಿಕೊಂಡು ಇವರ ಬೇಲೆಯನ್ನು ಬೇಯಿಸ್ತಾ ಇದ್ದಾರೆ, ಇವರು ಹಣವನ್ನು ಮಾಡ್ತಾರೆ. ಇದನ್ನು ಬರುವುದಿಲ್ಲ. ಯಾವುದು ಸಮಾಜಕ್ಕೋಸ್ಕರ, ಧರ್ಮಕ್ಕೋಸ್ಕರ ತನ್ನ ಸರ್ವಸ್ವವನ್ನು ಬಿಟ್ಟು, ಮನೆ ಮಠವನ್ನು ಬಿಟ್ಟು, ತಂದೆ ತಾಯಿಯನ್ನು ಬಿಟ್ಟು, ಸಮಾಜಕ್ಕೋಸ್ಕರ ಧರ್ಮಕ್ಕೋಸ್ಕರ ಕೆಲಸ ಮಾಡುವಂಥ ನಮ್ಮಂಥ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗಿ ಠಾಣೆಯಲ್ಲಿ ಕೂಡಿ ಹಾಕಿ ಹಗಲು ರಾತ್ರಿ ಅವರ ಮೇಲೆ ದೌರ್ಜನ್ಯವನ್ನು ಮಾಡ್ತಾರೆ. ಎಲ್ಲಿವರೆಗೆ ದೌರ್ಜನ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಒಬ್ಬ ಅವಿನಾಶ್ ಎನ್ನುವಂಥ ಹುಡುಗನಿಗೆ ನಡಿಲಿಕ್ಕೆ ಆಗುದಿಲ್ಲ, ಆ ರೀತಿಯ ದೌರ್ಜನ್ಯವನ್ನು ಮಾಡಿದ್ದಾರೆ. ಮಾತಾಡಿದರೆ ಕಿವಿ ಕೂಡ ಕೇಳುವುದಿಲ್ಲ. ಈ ಎಲ್ಲ ಘಟನೆಯನ್ನು ಖಂಡಿಸ್ತೇವೆ. ಜೊತೆಗೆ ಕೇವಲ ಈ ಘಟನೆಯನ್ನು ನಾವು ಖಂಡಿಸುವುದು ಮಾತ್ರ ಅಲ್ಲ, ಇದಕ್ಕೆ ತಕ್ಕ ಶಾಸ್ತಿಯೂ ಆಗಬೇಕು. ಆ ಸಂಪ್ಯದ SI ಶ್ರೀನಾಥ್ ರೆಡ್ಡಿ ಮತ್ತು DYSP ಮತ್ತು ಆ ಸಿಬ್ಬಂದಿಗಳನ್ನ ತಕ್ಷಣ ಅಮಾನತನ ಮಾಡಬೇಕು. ನಾವು 24 ಗಂಟೆಯ ಕಾಲಾವಧಿಯನ್ನು ಕೊಟ್ಟಿದ್ದೇವೆ. ಇವತ್ತು ಸಂಜೆಗೆ ಆಗ್ತದೆ. ನಮಗೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ SP ಅವರ ಮೇಲೆ ನಂಬಿಕೆ ಇದೆ. ನಿನ್ನೆ ನಮಗೆ ತನಿಖೆಯನ್ನು ಮಾಡಿ ಸರಿಯಾದಂಥ ನ್ಯಾಯವನ್ನು ಕೊಡ್ತೇನೆ ಅಂತ ಒಂದು ಮಾತನ್ನು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ನಂಬಿಕೆಯ ಮೇಲೆ ನಾವು ಕೂತಿದ್ದೇವೆ. ಒಂದು ವೇಳೆ ಏನಾದರೂ ಇದರ ನಮಗೆ ನ್ಯಾಯವನ್ನು ಸಿಗದಿದ್ದರೆ ಖಂಡಿತವಾಗಿ ನಾವು ಸಂಘಟನೆ ಜೊತೆಗೆ ಎಲ್ಲ ಜಾಗೃತ ಹಿಂದೂ ಸಮಾಜ ಖಂಡಿತವಾಗಿ ಸುಮ್ಮಗೆ ಕೂತ್ಕೊಳ್ಳೋದಿಲ್ಲ. ಯಾಕಂದರೆ ಚುನಾವಣೆ ಇವತ್ತು ಬರ್ಬೋದು, ಹೋಗ್ಬೋದು, ಅಥವಾ ಸರ್ಕಾರ ಯಾವುದೇ ಬರ್ಬೋದು, ಅದು ನಮಗೆ ಅವಶ್ಯಕತೆ ಇಲ್ಲ. ನಮಗೆ ನಮ್ಮ ಧರ್ಮ ಮುಖ್ಯ, ಹಿಂದುತ್ವ ಮುಖ್ಯ, ಹಿಂದೂ ಸಮಾಜಕ್ಕೆ ದುಡಿಯುವಂಥ ಕಾರ್ಯಕರ್ತರು ಮುಖ್ಯ. ಅವರ ಸ್ವಾಭಿಮಾನಕ್ಕೆ ಯಾವುದೇ ಧಕ್ಕೆ ಆದರೂ ಕೂಡ ನಾವು ಸಂಘಟನೆಯ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ತಕ್ಷಣ ಅವರನ್ನು ಅಮಾನತನ್ನು ಮಾಡಬೇಕು. ಒಂದು ವೇಳೆ ಮಾಡದಿದ್ದರೆ ಮುಂದೆ ಆಗುವ ಎಲ್ಲ ಅನಾಹುತಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಹೊಣೆ ಆಗ್ತದೆ ಎನ್ನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. 15ನೇ ತಾರೀಕಿನಂದು ಒಬ್ಬ ಹಿಂದೂ ಯುವಕರಿಗೆ ಯಾವುದೊಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಠಾಣೆಗೆ ಕರ್ಕೊಂಡು ಬಂದು ಒಂದು ಅಮಾನವೀಯವಾಗಿರ್ತಕ್ಕಂಥ ಒಂದು ಮೃಗೀಯ ರೀತಿಯಲ್ಲಿ ಪೊಲೀಸರು ಮಾಡಿರ್ತಕ್ಕಂಥ ವರ್ತನೆಯನ್ನ ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಉಗ್ರ ಶಬ್ದಗಳಲ್ಲಿ ಖಂಡಿಸ್ತಾ ಇದ್ದಾರೆ. ಅನೇಕ ವರ್ಷಗಳಿಂದ ಹಿಂದೂ ಸಂಘಟನೆ ಇವತ್ತು ಹೋರಾಟಗಳನ್ನು ಎದುರಿಸಿಕೊಂಡು ಬಂದಿರತಕ್ಕಂಥ ಸಂಘಟನೆ. ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ, ಒಬ್ಬ ಸಾಮಾನ್ಯ ಹಿಂದೂ ಯುವಕನನ್ನ ಯಾವುದೋ ಒಂದು ಸರ್ಕಾರಗಳ ಬದಲಾವಣೆ ಆಗ್ತದೆ ಅಂತ ಹೇಳುವಂತ ಸಂದರ್ಭ ಪೊಲೀಸರು ಇವತ್ತು ಯೋಚನೆ ಮಾಡಬೇಕಿತ್ತು. ಹಿಂದೂ ಸಮಾಜ ಯಾವತ್ತೂ ನಿದ್ದೆ ಮಾಡಿಕೊಂಡು ಕೂತ್ಕೊಂಡಿರ್ತಕ್ಕಂಥ ಸಮಾಜ ಅಲ್ಲ. ಬದಲಾಗಿ ಇವತ್ತು ಯಾವುದೊಂದು ಸಣ್ಣ ತಪ್ಪು ಮಾಡಿದ ಅಂತ ಹೇಳಿದ್ರೆ ಅದಕ್ಕೆ ಇವತ್ತು ಕಾನೂನಿನ ಪ್ರಕಾರ ಯಾವುದೋ ಮಾಡ್ಬೇಕಾಗಿರ್ತಕ್ಕಂಥ ಕೇಸುಗಳನ್ನು ದಾಖಲು ಮಾಡಿದಾಗ ನಮ್ದೇನು ಅಡ್ಡಿ ಇಲ್ಲ. ಅದು ಬಿಟ್ಟು ಈ ರೀತಿಯ ಒಂದು ಮನುಷ್ಯರು ಸಹಿಸ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಮತ್ತು ಅತ್ಯಂತ ನೋವಿನ ಒಂದು ಕ್ರಮವನ್ನ ಅವಿನಾಶ್ ಮತ್ತೆ ಅವನ ಜೊತೆ ಇರ್ತಕ್ಕಂಥ ಯುವಕರಿಗೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಇವತ್ತು ಇಡೀ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆ ಯುವಕರ ಜೊತೆ, ಆ ಕಾರ್ಯಕರ್ತರ ಜೊತೆ ನಾವಿದ್ದೇವೆ. ಮತ್ತು ನಿನ್ನೆಯಿಂದ ಆ ಯುವಕರ ಹತ್ರ ಮಾತಾಡಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತ ಮತ್ತು ಕೇಸನ್ನ ಯಾರು ಈ ರೀತಿಯ ಕೃತ್ಯ ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅಥವಾ ಪೊಲೀಸ್ ವರ್ಗ ಇದೆ ಅವರ ವಿರುದ್ಧ ಹೋರಾಟ ಮಾಡುವಂತ ಮತ್ತು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತ ವಿಚಾರದಲ್ಲಿ ನಿನ್ನೆ ತಾನೇ ನಮ್ಮ ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜ್ ಅವರು ಬಂದು ನಿನ್ನೆ ನಮ್ಮ ಜೊತೆ ಸೇರಿಕೊಂಡು ನಮಗೆ ಬೆಂಬಲವನ್ನು ಕೊಟ್ಟರು. ಜೊತೆಗೆ ನಿನ್ನೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಮಾತಾಡಿದಾಗ ನಾವು ಖಂಡಿತ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಇವತ್ತು ಒಬ್ಬ PSI ಮತ್ತು ಒಬ್ಬ ಪೊಲೀಸ್ ಪೇದೆಯನ್ನ ಇವತ್ತು ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತು ನಮ್ಮ ಆಗ್ರಹ ಇರತಕ್ಕಂಥದ್ದು, ಯಾರು ಇವತ್ತು DYSP ಇರ್ಬೋದು ಅಥವಾ ಯಾರು ಈ ಕ್ರಮವನ್ನು ಈ ರೀತಿಯ ವರ್ತನೆ ಮಾಡಿದ್ದಾರೆ ಅವರನ್ನ ನೇರ ಶಿಕ್ಷೆಗೆ ಒಳಪಡಿಸುವಂತ ಕೆಲಸವನ್ನ ಈ ಸಂವಿಧಾನದ ಪ್ರಕಾರ ಏನು ಪೊಲೀಸ್ ಸಂವಿಧಾನ ಇದೆ, ಇವತ್ತು IPC ಸೆಕ್ಷನ್ ಏನ್ ಹೇಳುತ್ತೆ, ಯಾರು ಅಪರಾಧ ಮಾಡಿದ್ರು ಅದು ಅಪರಾಧನೇ, ಅದಕ್ಕೋಸ್ಕರ ಅದನ್ನ ಶಿಕ್ಷೆ ಮಾಡುವಂತ ಕೆಲಸವನ್ನ ಖಂಡಿತವಾಗಿ ಮಾಡಬೇಕು.
ಆ ತನಕ ನಾವು ಅದಕ್ಕೆ ನಾವು ಯಾವುದೇ ಹೋರಾಟಕ್ಕೆ ಮಾಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಮತ್ತೆ ಇಡೀ ಹಿಂದೂ ಸಮಾಜ ಇಲ್ಲಿ ಒಟ್ಟಾಗ್ತಾ ಇದೆ. ಯಾವುದು 10ನೇ ತಾರೀಕಿನವರೆಗೆ ಚುನಾವಣೆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ನಮ್ಮೊಳಗಿನ ಗೊಂದಲಗಳು ಇರ್ಬೋದು, ಅದೆಲ್ಲವನ್ನ ಬಿಟ್ಟು ಹಿಂದೂ ಸಮಾಜ ಒಟ್ಟಾಗ್ತಾ ಇದೆ. ಯಾವುದೇ ಹಿಂದೂ ಯುವಕರಿಗೆ ಅನ್ಯಾಯ ಆದಾಗ ಅದನ್ನ ಸಹಿಸಿಕೊಂಡು ಕೂತ್ಕೊಳ್ಳಿಕ್ಕೆ ನಮ್ಮ ಸಂಘಟನೆಗಳು ಸಾಧ್ಯ ಅಲ್ಲ. ಹಿಂದೂ ಸಮಾಜನ ಸುಮ್ಮನೆ ಕೂತ್ಕೊಳ್ಳುವಂತ ಯಾವ ಸರ್ಕಾರನೂ ಬರಲಿ, ಹಿಂದೂ ಸಮಾಜನು ಹಿಂದೂ ಸಂಘಟನೆಗಳು ಸುಮ್ಮನೆ ಕೂತ್ಕೊಳ್ಳುವಂತ ಜಾಯಮಾನ ಪುತ್ತೂರಿನಂತ ಅಲ್ಲ ಅಂತ ಹೇಳುವಂತ ಸ್ಪಷ್ಟವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾರೆ. ಬಿಟ್ಟು ಬಂತೊಂದು ಅದು ಇರು ಗಮನಗೊಂಡ ಗೊತ್ತಂಜಿ ಇದ್ದೆಲ್ಲ ಪನ್ಪುಡ ಜನ ಬಂಡ ಅವು ಆಯ ಸರಿ ಹಾಪಿ ಬುಡು ಆಮೇಲೆ ಉಳ್ಳೇರಿ ಅವು ಅದ ಎಂಗ್ಲ ಗೊತ್ತುಂಡು ಅವು ಅವು ಪನ್ಪುಡ ಇದೆ ಅವು ಇಟ್ಟು ಪನ್ಪುಡ ಜನ ಬಂಡ ಆಯ ನರಂಜ ಪೂಜೆ ಮನೆ ಪಕ್ಕಲು ನಂಜನಾಗುಳ್ಳೇರಿ ಗಮ್ಮುಡು ಮಾಡ್ತೀವಿ ಆನ್ಸರ್ ಕೊಡ್ಕೊಂಡ್ರೆ ನಮ್ಮ ತಾಯಿ ನಮ್ಮ ಶ್ರಮಿಕ ಲೋಕ ಗೊತ್ತಾಯ್ತು ಮತ್ತೆ ನನಗೆ ಗೊತ್ತಾಯ್ತು ನಾನು ಸರಿಯಾರನ್ನ ಅಕ್ಲಿಗೆ ಬಕ್ಕ ಇಂಕಲ ಆಯ್ತು ಬಕ್ಕ ನಮ್ಮದಾದ ನಾವು ನಮ್ಮ ಕೆಲಸ ಮಾಡ್ತಾ ಇರ್ತೀವಿ ಅಕ್ಲೆ ಸರಿಯಾಗಿ ಹೊಡೆದಿದ್ದು ಅಕ್ಲ ಯೋಚನೆ ಮಾಡ್ಬೋದು ಅಕ್ಲ ಹೌದು ಅಭಿಮತ ನೀನು ದುಂಬುಲ ಇಂಕಲು ಹೋಯ್ತು ಹೋರಾಟ ಮಾಡಿ ಸರಿಯಾವುದು ಸಮಾವುದು ಅನ್ಕೊನಿಕ್ಕೆ ನಾವು ಒಪ್ಪಂದ ಅದು ಯಾವ ಒರಿಜಿನಲ್ ಮನಸ್ಸು ತಿಳ್ಕೊಳಕ್ಕೆ ಸರಿ ಅವ್ರದ್ದು ಉಂಟು ಯಾರಲ್ಲ ಇದೆಲ್ಲ ಏನು ಮಾಡಿ ಆನ ಇದು ಮನಸ್ಸು ಸರಿ ಇಜ್ಜತ್ತ ಆಗಲೇ ಸರಿ ಅವ್ರದ್ದು ಇಜ್ಜತ್ತ ಈ ಬಂದ್ಕೊಳಕ್ಕೆ ಏನು ನಾಟಕ ಅವೇ ಬಂದಿದ್ದು ಅವೇನೇ ಬಂದೆ ನಾಟಕ ಅವು ಕ್ಲಿಯರ್ ಅವಡತ್ತೆ ಅದು ನಾಡೋಡಿದ್ದಿ ಆನ ಮಾಡಲೇ ವಿಚಾರ ಆಯ್ ಬನ್ನುವೆ ಮಾರೆ ರಾಜಕೀಯ ಸ್ವಾಮೀಜಿ ವಿಜಯ ಪಕ್ಷದ ನೀವು ಪ್ರಾಥಮಿಕ ಸದಸ್ಯತೆ ಆವಾಗಲೇ ರಾಜಕೀಯ ವಿಚಾರ ಬೇಕಿತ್ತು ಸರ್ ಇನ್ನೊಂದು ಗುರು ರಾಜಕೀಯ ಹಿಂದುತ್ವ ವಿಚಾರ ಬಂದ ಮುಗುಲೆ ಹೊಡಿದ್ರೆ ಮಾತ್ರ ಹಿಂದೂ ಅರ್ಥ ಬಂದ ಕಾಣ್ತಿದ್ದೆ ರಾತ್ರಿ 18 ಕೂಡ ರಾತ್ರಿ ಕೆಪ್ಪೆಲ್ಲ ಕುಳಿದಿರುತ್ತ ನಾವು ಆಶ್ಚರ್ಯ ವಿಚಾರ ಗ್ರೂಪ್ ಇದೆಯಲ್ಲ ಈ ವಿಚಾರ ಸ್ಟ್ರಾಂಗ್ ಆದ ಪಾರ್ಟಿ ಸಂಬಂಧ ಅವಕಾಶ ನಮ್ಮ ಹಿಂದುತ್ವಕ್ಕಾಗಿ ಹಗಲು ಇರುಳು ದುಡಿಯುವಂತಹ ದೇವದುರ್ಲಭ ಕಾರ್ಯಕರ್ತರಿಗೆ ಪೊಲೀಸ್ ಇಲಾಖೆಯ ಕಡೆಯಿಂದ ಇಷ್ಟೊಂದು ದೌರ್ಜನ್ಯ ನಡೆದಿದೆ. ಈ ಸಂದರ್ಭದಲ್ಲಿ ಇದರ ಹಿಂದಿರುವಂತ ಶಕ್ತಿಗಳ ಕುರಿತು ಬಹಳ ಆಕ್ರೋಶ ಇಡೀ ರಾಜ್ಯದಾದ್ಯಂತ ಕೇಳಿ ಬರ್ತಾ ಇದೆ. ಮಹಾಲಿಂಗೇಶ್ವರ ದೇವರ ಭೂಮಿಯಲ್ಲಿ ಈ ಅನ್ಯಾಯ ನಡೀಬಾರದು. ಯಾರೇ ಅನ್ಯಾಯ ಮಾಡಿದರೂ ಕೂಡ ಅವರಿಗೆ ರಿಟರ್ನ್ ಆಗಿ ಬಡದಿದೆ, ಇನ್ನೂ ಕೂಡ ಬಡಿಲಿಕ್ಕಿದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರ ಪರವಾಗಿ ಅವರ ನೋವಿನ ಜೊತೆಗಿರಬೇಕು ಅಂತ ಹೇಳಿ ಇಡೀ ಹಿಂದೂ ಸಮಾಜ ಯೋಚನೆ ಮಾಡಿದೆ.
ಇದರ ಹಿಂದಿರುವಂತ ಪೊಲೀಸರನ್ನು ಮತ್ತು ನನಗೆ ಪೊಲೀಸರು ಬಲಿಪಶು ಅಂತಾಗ್ತದೆ. ಇದರ ಹಿಂದಿರುವಂತ ಯಾವುದೋ ಒಂದು ವ್ಯವಸ್ಥಿತ ರಾಜಕೀಯ ಜಾಲ ತಮ್ಮ ಸ್ವಾರ್ಥ ಹಿತಾಸಕ್ತಿಯನ್ನ ಸ್ಥಾಪನೆ ಮಾಡಲಿಕ್ಕೆ ಈ ತರದ ದೌರ್ಜನ್ಯ ರೌಡಿಸಮ್ ಅನ್ನ ನಡೆಸಿದೆ. ಇದು ಇಲ್ಲಿಗೆ ಎಂಡ್ ಆಗಬೇಕು ಅಂತ ಹೇಳಿ ನಾನು ಆ ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಒಂದು ಇಲ್ಲಿ ವಕೀಲ ಕೋರ್ಟ್ ಪ್ರಾಕ್ಟೀಸ್ ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಸಮಾಜ ಇಂಕಲ ಕರ್ತವ್ಯ ಅವು ಸುಖ ಪ್ರತಿ ಕಷ್ಟ ಸುಖಟ್ಟುಪ್ಪುನ ವಿಷಯ ಬೇತೆ ಕಷ್ಟ ಸುಖಟ್ಟುಪ್ಪುನ ವಿಷಯ ಬೇತೆ ಸುಖಟ್ಟು ಏರ್ಲಪ್ಪು ಕಷ್ಟ ತಿನ್ನ ಏನೊಂದಾದ ಸಮಸ್ಯೆ ಉಂಟು ನಮ್ಮದಾಪನ ಸಹಮತ ಮಂತೊಂದು ನಡಪ ಸಂಘದ ಸ್ವಯಂ ಸೇವಕ ಅಂದು ಓ ಸಂಘದ ಮುಗಿದ್ಬೋಡೆ ಇತ್ತದಾದ ಒಂದು ವ್ಯತ್ಯಾಸ ಪೂರ ಅಂತ ನಾವು ಭವಿಷ್ಯ ಸರಿಯಲ್ಲ ಉಪ್ಪಾಡು ಇಲ್ಲದ ಖರ್ಚಿಗೆ ಉಪ್ಪಾಡು ಸ್ವಾಮಿನ ಪ್ರಸಾದ ಇಲ್ಲದ ಖರ್ಚಿಗೆ ಅದೆಲ್ಲ ಆಸ್ತಿ ಬದುಕಾಗ್ತದೆ ಅವು ವಿಷಯ ಏನಾಗ್ತವೆ ಇದು ನಿಧಿ ಯಾವ ಕಷ್ಟಪುರ ಅಂದ್ರೆ ಯಾನ್ ಅವಿನಾಶಿ ಬಂದ ಅವಿನಾಶಿ ಅಂದಿದೆ ಅವು ಕಂಡಿದೆ ಇಡೀ ರಜೆ ಬಂದೇರಿಗೆ apa yang colare ಮಾತ್ರ ಗಣಪಾಯರ ಮಾತ್ರ ಮಗಟ ಬಂದೆ మీరు స్వామీజీ గుర్తున్న గురుపుర మట్టದ ರಾಜಶೇಖರಾನಂದ ಸ್ವಾಮೀಜಿ ಆಸ್ಪತ್ರೆ ಕೂತು ಆ ಕಡೆ ತೂದು ಬತ್ತ ರಾತ್ರಿ ಬೇರೆ ಹೋಗಿ ಓಡಿ ಚಿಂತೆ ಮಂದಿನೇ ಕಾಯಿ ಸೇರ್ಸಾಗಿ ಆ ಚೋಕಲ್ ಸಮಾಜಗೋಸ್ಕರವೆಂದು ಧರ್ಮಗೋಸ್ಕರವೆಂದು ಹಿಂದೂ ಧರ್ಮಗೋಸ್ಕರ ಹಾಳು ಕೆಲಸಕ್ಕೆ ಹೋಗು ಜಾವು ಮಿನಿಮಮ್ ಫೈರ್ ಸೈಜ್ ಸಿಗುತ್ತೆ ನಾನು ಬೆಚ್ಚ ನೀರು ಬಿಡ್ತೀನಿ ರೌಲ್ ಬಂದಿದೆ ಕರ್ನ ಮುಪ್ಪದಿನ ವರ್ಷ ಹಿಂದೂ ಸಮಾಜಸ್ಕರ ಎದುರುಂತದ್ದು ಪೂರ ಕಷ್ಟಗಳ ನಮ್ಮ ಉಳ್ಳಿರಾರು ಅದಕ್ಕೆ ಇಲ್ಲ ಬೈದೇರಮ್ಮ ಮನಸ್ಸು ಗಟ್ಟಿ ಬಂತು ಎಂಗೂರು ಉಲ್ಲ ನೆಲ್ಲಿ ಅರ್ನಾಡು ಅದೇ ಸ್ವಾಮೀಜಿ ಉಲ್ಲ ಉಲ್ಲ ಉಲ್ಲ
ಗುರ್ತು ವಿಷಯ ಎಲ್ಲ ಗುರ್ತು ನಾವಂದ್ರೆ ಸ್ವಲ್ಪ ಮುಂಚೆ ಮತ್ತೆ ಯಾಕೆ ಅವಿನಾಶ್ ಅಂತ ಅಷ್ಟೊಂದು ಅದು ಶನಿ ಪೂಜೆಯ ಸಂದರ್ಭದ ಬೇರೆ ಕೇಸ್ ಇದ್ದಾಗ ನಮ್ಮ ಹಿಂದೂ ಕಾರ್ಯಕರ್ತರು ಒಂದು ಬ್ಯಾನರ್ ಹಾಕಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದ್ದೇ ದುರದೃಷ್ಟಕರ. ರಾಜಕೀಯ ನಾಯಕರುಗಳು ಅವಮಾನಿಸುವಂಥ ಅಥವಾ ತೇಜೋವಧೆ ಮಾಡುವಂಥ ಅನೇಕ ಪ್ರಸಂಗಗಳನ್ನು ಎದುರಿಸೋದನ್ನು ಕಲಿಬೇಕು. ಅದರಲ್ಲೂ ಒಂದು ಪಕ್ಷಕ್ಕೆ ಒಂದು ಕೆಟ್ಟ ಸೋಲಾಗಿದ್ದಾಗ ಸಹಜವಾಗಿಯೇ ಜನ ಆಕ್ರೋಶಕ್ಕೊಳಗಾಗ್ತಾರೆ. ಯಾಕೆಂತಂದರೆ ಯಾರ ಕಾರಣಕ್ಕೋಸ್ಕರ ಈ ಥರದ್ದಾಗಿದೆಯೋ ಅನ್ನೋದನ್ನು ಜನ ಹುಡುಕ್ತಿರ್ತಾರೆ. ಅವರಿಗೆ ಅಪೋಸಿಷನ್ ಬರೋದು ಸಹಜ. ಬಹುಶಃ ಭಾಜಪದ ನಾಯಕರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಒಂದೇ ಒಂದು, ನರೇಂದ್ರ ಮೋದಿಯವರಷ್ಟು ಅವಮಾನವನ್ನು ಬಹುಶಃ ಈ ದೇಶದಲ್ಲಿ ಮತ್ತೊಬ್ಬರು ಎದುರಿಸಿರ್ಲಿಕ್ಕಿಲ್ಲ. ಅವರೇ ಯಾವತ್ತೂ ಈ ಥರದೊಂದು ಕಂಪ್ಲೇಂಟ್ ಕೊಡುವಂಥ ಪ್ರಯತ್ನಕ್ಕೆ ಹೋಗದೇ ಇದ್ದಾಗ ಇಷ್ಟು ಅಸಹ್ಯಕರ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟು ಆನಂತರ ಅವರಿಗೆ ಪೊಲೀಸರು ಹೊಡೆದಿದ್ದಾರಲ್ಲ, ಇದಂತೂ ಅಮಾನುಷ ಕೃತ್ಯ. ಅದಕ್ಕೆ ಅದ್ರ ಹಿಂದೆ ಯಾರಿದ್ದಾರೋ ಅದನ್ನು ಹುಡುಕಾಡಬೇಕು ಅಷ್ಟೇ, ಅದ್ರ ಕುರಿತಂತೆ ತನಿಖೆ ಆಗಬೇಕು. ಆದರೆ ತೀರಾ ಅಮಾನುಷವಾದ್ದು. ನನಗೆ ಆ ಫೋಟೋಸನ್ನು ನೋಡಿದ ತಕ್ಷಣ ಒಂಥರ ಎದೆ ಝಲ್ ಎನಿಸುವಂಥ ವಾತಾವರಣ. ಹೀಗಾಗಿ ನಾನು ಬೆಳಗ್ಗೆನೇ ಹೊರಟು ನಾನು ತಕ್ಷಣ ಅವ್ರುಗಳನ್ನು ನೋಡಬೇಕು ಅಂತ ಬಂದೆ. ಯಾಕೆಂದರೆ ಈ ಥರದ ಪರಿಸ್ಥಿತಿ ಯಾವ ಕಾರ್ಯಕರ್ತನಿಗೂ ಬರಬಾರ್ದು. ಮನೆಯಲ್ಲಿ ತಂದೆ ತಾಯಿ ಬಹಳ ಪ್ರೀತಿಯಿಂದ ಹಿಂದುತ್ವದ ಕೆಲಸ ಮಾಡ್ತಾನೆ ಅಂತ ಕಳಿಸ್ಕೊಡುವಾಗ ಅದರ ಕುರಿತಂತೆ ಮಾತನಾಡುವಂಥ ಜನರೇ ಈ ಥರ ಮಾಡಿದ್ದಾರೆ ಅನ್ನೋದೇನಾದರೂ ಸಮಾಜಕ್ಕೆ ಒಂದು ಸಂದೇಶ ಹೋದರೆ ಅದು ಬಹಳ ಕೆಟ್ಟದ್ದಾಗತ್ತೆ. ಈ ಕಾರಣಕ್ಕೋಸ್ಕರ ಈ ಎಲ್ಲ ತರುಣರ ಜೊತೆಗೆ ನಾನು ಇದ್ದೀನಿ ಅಂತ ಹೇಳಲಿಕ್ಕೋಸ್ಕರವೇ ನಾನು ಇಲ್ಲಿಗೆ ಬಂದಿದ್ದೀನಿ. ನೋಡಿದಾಗ ಬಹಳ ದುಃಖ ಅನ್ನಿಸ್ತು. ಆದರೆ ಅವರ ಹೃದಯದಲ್ಲಿ ಎದೆಯಲ್ಲಿ ಇನ್ನೂ ಆ ಹಿಂದುತ್ವದ ಜ್ವಾಲೆ ಉರಿತಾ ಇದೆಯಲ್ಲ, ಅದನ್ನು ನೋಡಿದಾಗ ಬಹಳ ಹೆಮ್ಮೆ ಅನ್ನಿಸ್ತು. ನಿಮ್ಮಂಥ 1000 ಜನ ಬಂದರೂ ಹಿಂದುತ್ವವನ್ನು ಉಳಿಸುವಂಥ, ಅದನ್ನು ಜಗದ್ವ್ಯಾಪಿಗೊಳಿಸುವಂಥ ಪ್ರಕ್ರಿಯೆಗೆ ಲಕ್ಷಾಂತರ ಕೋಟ್ಯಂತರ ತರುಣರು ಜೊತೆಯಾಗಿರ್ತೀವಿ ಅಂತ ಹೇಳುವಂಥ ಅವಕಾಶ ಅಂತ ಭಾವಿಸ್ತೀನಿ. ಎಷ್ಟು ಆಗ್ತದೆ? ಆಯ್ತು ಆಯ್ತು. ಅಂದರೆ ನಾವು ಯಾವಾಗಲೂ ಮನೆ ಪಕ್ಕ ಎಲ್ಲ ಫ್ರೆಂಡ್ಸ್ ಎಲ್ಲ ಕೂತ್ಕೊಳ್ತಿರ್ತೇವೆ. ಅಂದರೆ ಮನೆ ಪಕ್ಕ ಒಂದು ಕಟ್ಟೆ ಉಂಟು, ಅಲ್ಲಿ ಕೂತ್ಕೊಳ್ತಿರ್ತೇವೆ. ಹಾಗೆ ಮೊನ್ನೆ 15 ತಾರೀಕಿನ ಒಂದು ಕೂತ್ಕೊಳ್ತಿರ್ಬೇಕಾದ್ರೆ ಪೊಲೀಸ್ನವ್ರು ಬಂದು ನಮ್ಮನ್ನು ಸ್ಟೇಷನ್ಗೆ ಕರ್ಕೊಂಡೋದು. ನೀವೊಂದು ಸಲ ಸ್ಟೇಷನ್ಗೆ ಬರಬೇಕು ಅಂತ ಹೇಳಿದರು. ಯಾಕೆ ಅಂತ ಕೇಳುವಾಗ ಬನ್ನಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಉಂಟು ಒಂದು ಸ್ವಲ್ಪ ಅಂತ ಹೇಳಿದರು. ಹಾಗೆ ನಮ್ಮನ್ನಲ್ಲಿಂದ ಕರ್ಕೊಂಡೋಗಿ DYSP ಆಫೀಸ್ ಮಂಜಲ್ ಪಡ್ಪು ಇಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ನನ್ನ ಹತ್ರ ಇದರಲ್ಲಿ ಅವಿನಾಶ್ ಯಾರು ಅಂತ ಕೇಳಿದರು. ನಾನು ಅವಿನಾಶ್ ಅಂತ ಹೇಳಬೇಕಾದ್ರೆ ಅಲ್ಲಿಂದ ನನಗೆ ಹೊಡಿಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದು. ಅಂದರೆ ಯಾಕೆ ಅಂತ ಹೇಳಿಲ್ಲ, ನೀನು ಬಾರಿ ಹಾರಾಡ್ತೀಯ ಆ ಥರ ಈ ಥರ ಎಲ್ಲ ಕೇಳಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದಾದಮೇಲೆ ಕೋಲರೆಲ್ಲ ಹಿಡಿದು ನನ್ನನ್ನು ಅವರ DYSP ಅವರ ಚೇಂಬರಿಗೆ ಕರ್ಕೊಂಡೋಗಿ ಅಲ್ಲಿ ಡ್ರೆಸ್ ಎಲ್ಲ ತೆಗೆದು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ದಪ್ಪದೊಂದು ಬೆತ್ತದಲ್ಲಿ ಅಂದರೆ ತೊಡೆಯ ಭಾಗಕ್ಕೆಲ್ಲ ಫುಲ್ಲು ಹೊಡೆದು, ಮತ್ತು ಕಾಲಿನ ಪಾದಕ್ಕೆ ಮೊಣಕಾಲಿನಿಂದ 1-2 ಪೊಲೀಸ್ನವರೆಲ್ಲ ಮೆಟ್ಟಿ ಹಿಡಿದು, ಮತ್ತು DYSP ಅವರು ಲಾಠಿಯಿಂದ ಕಾಲಿನಡಿಗೆಲ್ಲ ಹೊಡಿತಿದ್ರು. ಮತ್ತು 2-3 ಪೊಲೀಸ್ನವರೆಲ್ಲ ಕೆನ್ನೆಗೆಲ್ಲ ಹೊಡೆದಿದ್ದಾರೆ, ಕೆಪ್ಪೆಗೆಲ್ಲ. ಅದರಲ್ಲಿ ಈಗ ಒಂದು ಸ್ವಲ್ಪ ಕಿವಿ ಒಂದು ಸ್ವಲ್ಪ ಕೇಳೋದು ಒಂದು ಸ್ವಲ್ಪ ಇದಾಗಿದೆ, ಪ್ರಾಬ್ಲಮ್ ಆಗಿದೆ. ಮತ್ತು ಅವರು ಗನ್ನೆಲ್ಲ ತೋರಿಸಿ ಭಯಪಡಿಸ್ತಾ ಇದ್ದರು. ನೀವು ಒಪ್ಕೊಳ್ಬೇಕು, ಇದನ್ನು ನಾವು ಮಾಡಿದ್ದಲ್ಲ ಅಂತ ಹೇಳಿದ್ವಿ, ನೀವು ಒಪ್ಕೊಳ್ಬೇಕು ಅಂತೆಲ್ಲ ಹೇಳಿ ಅವರು ಭಯಪಡಿಸ್ತಿದ್ರು. ಅಂದರೆ ಗನ್ನನ್ನು ತೋರಿಸಿ ಮತ್ತು ಆ ಗನ್ನನ್ನು ಅವರ ಟೇಬಲ್ ಮೇಲಿಟ್ಟು ಅವರು ನಮ್ಮನ್ನು ಭಯಪಡಿಸ್ತಿದ್ರು. ಮತ್ತು ಅದಾದಮೇಲೆ ಒಂದು 10 ಗಂಟೆಗೆ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. 1 ಗಂಟೆ ಫುಲ್ಲು ಹೊಡೆದಿದ್ದಾರೆ. ಮತ್ತು ಅರುಣನ್ನ ಬಂದಿದ್ದರು. ಅರುಣನ್ನ ಬರೋದಲ್ಲದಿದ್ದರೆ ಬೆಳಿಗ್ಗೆ ತನಕ ಹೊಡೆದು ಲಾಕಪ್ ಡೆತ್ ಆಗೋ ಚಾನ್ಸಸ್ ಕೂಡ ಇತ್ತು ಅಂತ ಕಾಣಿಸುತ್ತೆ. ಅಂದರೆ ಆ ರೀತಿ ಹೊಡೆದಿದ್ದಾರೆ. ಹಾಗಾಗಿ ಅಂದರೆ ಹೊಡಿಬೇಕಾದ್ರೆ DYS ಆಫೀಸರ್ ಇದ್ದರು, ಅವರೇ ಮೇಯ್ನಾಗಿ ಹೊಡೆದಿದ್ದು ಲಾಠಿಯಲ್ಲಿ. ಅಂದರೆ ಒಂದು ಸಣ್ಣ ಲಾಠಿ ತರಬೇಕಾದ್ರೆ ಅದು ಬೇಡ, ದೊಡ್ಡದು ತಗೊಂಡು ಬಾ ಅಂತ ಹೇಳಿ ದೊಡ್ಡದರಲ್ಲಿ ಹೊಡಿಲಿಕ್ಕೆ ಹೊಡಿತಾಯಿದ್ರು ನಮಗೆ.
ಆವಾಗ DYSP ಅವರು ಲಾಠಿಯಿಂದ ಹೊಡೆದದ್ದು, ಮತ್ತು ಒಂದು ಸಂಪಿಯದ್ದು SI ಶ್ರೀನಾಥ್ ರೆಡ್ಡಿ ಅಂತ, ಮತ್ತು ಸಂಪಿಯದ್ದೊಂದು ಹರ್ಷಿತ್ ಅಂತ ಒಬ್ಬರು ಪೊಲೀಸು, ಮತ್ತೊಂದೆರಡು ಜನ ಇದ್ದರು, ಅವ್ರ ಹೆಸರು ಗೊತ್ತಿಲ್ಲ. ಮತ್ತು ಪೊಲೀಸ್ನವರು ಹೊಡಿತಿರ್ಬೇಕಾದ್ರೆ ಒಬ್ಬರು DYSP ಲಾಠಿಯಲ್ಲಿ ಹೊಡಿತಿರ್ಬೇಕಾದ್ರೆ ಇನ್ನೆರಡು ಪೊಲೀಸರು ಹೊಟ್ಟೆಗೆಲ್ಲ ಒದಿತಾ ಇದ್ದರು. ಹಾಗಾಗಿ ಹೊಟ್ಟೆ ಒಳಗಿಂದ ತುಂಬ ನೋವಿದೆ, ಅಂದರೆ ತಲೆ ಎಲ್ಲ ಸುತ್ತಿದಾಗೆ ಆಗ್ತಾಯಿತ್ತು. ಅಂದರೆ ಹೊರಗಿಂದ ಗಾಯ ಇಲ್ಲ, ಆದರೆ ಒಳಗಡೆಯಿಂದ ನೋವಿದೆ. ಅಂದರೆ ನಮಗೆ ಪೊಲೀಸವರು DYSP ಅವರೆಲ್ಲ ಹೊಡಿತಿರ್ಬೇಕಾದ್ರೆ ಹೇಳ್ತಾಯಿದ್ರು, ನಮಗಿಲ್ಲಿ ಊಟ ಕೂಡ ಮಾಡಲಿಲ್ಲ ನಾವು. ಬೆಳಿಗ್ಗೆಯಿಂದ ನಮಗೆ ಒಂದು 200-300 ಕಾಲ್ಗಳು ಬರ್ತಾ ಉಂಟು. ನೀವು ಆ ಬ್ಯಾನರಲ್ಲಿ ಇರುವವರು ಯಾರು ಅಂತ ಗೊತ್ತುಂಟ, ಪಕ್ಷದಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಎಲ್ಲ ಇರುವವರು. ಹಾಗಾಗಿ ನಿಮಗೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗಿದೆ. ಹಾಗಾಗಿ ಮೇಲಿಂದಲೇ ನಿಮಗೆ ಪ್ರೆಷರ್ ಬರ್ತಾ ಉಂಟು, ನಿಮ್ಮನ್ನು ಹಿಡಿಬೇಕು ಅಂತೆಲ್ಲ ಹೇಳಿ ಪ್ರೆಷರ್ ಬರ್ತಾ ಉಂಟು. ನಮಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ, ಅವರು ಊಟ ಕೂಡ ಮಾಡಲಿಲ್ಲ, ಹಾಗಂತೆಲ್ಲ ಹೇಳಿ ಹೊಡಿತಾ ಇದ್ರು. ಬ್ಯಾನರಲ್ಲಿ ಶ್ರದ್ಧಾಂಜಲಿ ಮತ್ತು ಚಪ್ಪಲಿ ಹಾರವನ್ನು ಹಾಕಿದ್ದಾರೆ ಅನ್ನುವ ವಿಚಾರಕ್ಕೆ ಕೇಸ್ ಆಗಿರಬೇಕು. ಬಟ್ ನಾನು ಎಂತ ಅನ್ನೋದಂದರೆ ಅದನ್ನು ವಿಚಾರಣೆ ಮೂಲಕ ಇದು ಮಾಡಬೇಕು. ಈ ರೀತಿ ಹೊಡೆಯುವಂಥ ಇದಲ್ಲ ಅದು. ಅದಕ್ಕೋಸ್ಕರ ಏನು ಈ ರೀತಿ ಇನ್ನೂ ನಮ್ಮ ಕಾರ್ಯಕರ್ತರ ಮೇಲೆ, ಅಂದರೆ ಚುನಾವಣೆ ಬಂತು, ಚುನಾವಣೆ ಮುಗಿಯಿತು, ಅಂದರೆ ಚುನಾವಣೆ ಆದ ನಂತರ ಈ ಥರ ಅಹಿತಕರ ಘಟನೆ ಆಗುವ ಮುಖಾಂತರ ಸಮಾಜದ ಸ್ವಾಸ್ಥ್ಯ ಕೂಡ ಹಾಳಾಗಬಾರ್ದು. ಪೊಲೀಸ್ನವರು ಕೂಡ ಇದಕ್ಕೆ ಹೊಣೆ. ಯಾಕಂದರೆ ಇದೊಂದು ಪುತ್ತೂರು ಮಹಾಲಿಂಗೇಶ್ವರನ ಜಾಗ, ಇದು ಎಲ್ಲರೂ ಅಣ್ಣ ತಮ್ಮಂದಿರ ಥರ ಬದುಕಬೇಕು. ಒಂದು ಸಂಘರ್ಷ ಇರ್ತದೆ, ಸಂಘರ್ಷ ಎಲ್ಲಿ ತನಕ ಅಂದರೆ ಚುನಾವಣೆ ಒಂದು ಸಂಘರ್ಷ, ಅದು ಮುಗ್ದ ನಂತರ ನಾವೆಲ್ಲರೂ ಅನ್ಯೋನ್ಯತೆಯಲ್ಲಿ ಬಾಳ್ಬೇಕು. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಪಕ್ಷೇತರ ಇರ್ಬೋದು. ಯಾಕಂದರೆ ಎಲ್ಲಿ ಅಧರ್ಮಕ್ಕೆ ಎಲ್ಲಿ ಕೂಡ ಇಲ್ಲಿ ಜಾಗ ಇಲ್ಲ. ಅಧರ್ಮ ಮಾಡಿದವರಿಗೆ ಇಲ್ಲಿ ಜಾಗ ಕೂಡ ಇಲ್ಲ, ಅವರಿಗೆ ಉಳಿಗಾಲ ಕೂಡ ಇಲ್ಲ. ಅದಕ್ಕೋಸ್ಕರ ಪೊಲೀಸ್ನವರು ಯಾಕೆ ಇದನ್ನು ಮಾಡಿದ್ದಾರೆ ಅವರಿಗೆ ಮನವರಿಕೆ ಆಗಬೇಕು, ಅವರ ಮನಸ್ಸಲ್ಲಿ ಅದು ಬರಬೇಕು. ಆ ಮೂಲಕ SP ಅವರು ತಕ್ಷಣಕ್ಕೆ ಇದರ ಮೇಲೆ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ನಮ್ಮ ಕಾರ್ಯಕರ್ತರು ಅವರಿಗೆ ಎಷ್ಟು ನೋವಾಗಿದೆ ಅಷ್ಟು ನೋವು ನಮಗೂ ಕೂಡ ಆಗಿದೆ. ಅದಕ್ಕೋಸ್ಕರ ನ್ಯಾಯ ಸಿಗೋ ತನಕ ನಾನು ಅದನ್ನು ಗಟ್ಟಿಯಾಗಿ ಮಾತಾಡ್ತೇನೆ. ಹೊಡೆದಿದ್ದಾರೆ, ಈ ಥರ ಹೊಡೆಯುವ ವಿಚಾರಣೆ ಇಲ್ಲ. ಅವರನ್ನು ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದನ್ನು ಎನ್ಕ್ವೈರಿ ಮಾಡಬೇಕಿತ್ತು. ಈ ಥರ ಕಾಲನ್ನು ಸಿಪ್ಪೆ ಸೀಲಿ ಹೋಗಿ ಅಂದರೆ ನೋಡಬೇಕಾದ್ರೆ ಪೊಲೀಸ್ನವರು ಎಷ್ಟು ದೌರ್ಜನ್ಯ ಆಗಿದೆ ಅಂದರೆ ಅವರು ದೊಡ್ಡ ಮಟ್ಟದಲ್ಲಿ ಹೊಡೆದಿದ್ದಾರೆ. ಡಾಕ್ಟರ್ ಹತ್ರ ಕೂಡ ಮಾತಾಡೈತಿ. ಈಗ ದುಃಖ ಆಗುತ್ತೆ, ನಮ್ಮದೇ ಕಾರ್ಯಕರ್ತರು. ಅದಕ್ಕೋಸ್ಕರ ಅವರಿಗೆ ನ್ಯಾಯ ಸಿಗೋ ತನಕ ನಾನು ಅವ್ರ ಜೊತೆ ಇದ್ದೇನೆ. ಯಾವುದೇ ರೀತಿ ಹೋರಾಟ ಕೂಡ ಸಿದ್ಧ. ಯಾರು ತಪ್ಪು ಮಾಡಿದಕ್ಕೆ ಶಿಕ್ಷೆ ಆಗಬೇಕು. ಪೊಲೀಸ್ನವರು ಯಾಕೆ ಈ ರೀತಿ ಮಾಡಿದ್ದಾರೆ ಅನ್ನೋಂಥದ್ದು ಅವರಿಗೆ ಕೂಡ ಮನವರಿಕೆ ಆಗಬೇಕು, ಅವರು ಸಸ್ಪೆಂಡ್ ಆಗಬೇಕು ಅನ್ನೋಂಥ ವಿಚಾರವನ್ನು ನಾನು ಈಗ SP ಅವ್ರದ್ದು ಕೂಡ ಮಾತಾಡಿದ್ದೇನೆ. ಯಾರು ಯಾವ ಕಾರಣಕ್ಕೆ ಈ ಥರ ಹೊಡೆದಿದ್ದಾರೆ ಅನ್ನುವಂಥದ್ದು ತಕ್ಷಣ ಬೆಳಕಿಗೆ ಬರಬೇಕು. ಅದ್ರ ಜೊತೆಗೆ ಅವರು ಸಸ್ಪೆಂಡ್ ಮಾಡುವಂಥ ವಿಚಾರವನ್ನು ನಾನು ಮೇಲಾಧಿಕಾರಿಗಳು ಮಾತಾಡ್ತೇನೆ. ಅದರ ಜೊತೆಗೆ ನಮ್ಮ ನಾಯಕರುಗಳಿಗೆ ಮಾತಾಡಿ ಅದನ್ನು ತಕ್ಷಣಕ್ಕೆ ಮಾಡುವಂತೆ ನಾನು ಅದನ್ನು ವಿನಂತಿ ಮಾಡ್ತೇನೆ. ಬೆಳ್ತಂಗಡಿದ MLA ಪುತ್ತೂರು ದಕ್ಲಿಗೆ MLA ಇಜ್ಜಿನ ನನ್ನ ಬೇಜಾರನ್ನು ಕೊಚ್ಚಿ ಯಾರು ನಿಕ್ಲ MLA ಲೆಕ್ಕ ನಿಕ್ಲ ಯಾರು ಬರ್ತಾರೆ ఈ రంచిన జనం ముందుందా ఆయనకి మీకు జాతి దూతుదా మీకు ఓటు వాడు జాతి దూతి ముక్కులు దాయబడు ఇంకా వచ్చినాక ఈ రంచిన జనం దేవర జనం యానం తప్పే ఇది పుత్తూరే ఇది పుత్తూరు అంత ఇది ఓళ్ళం కథని ఆండ యానం పంప ఇంచిన నాయలు పేరునాయి ఇంచిన నాయలు పేరునాయి అది ఏరికి ಬೇಜಾರು ಆ కొంచెం ಖರ್ಚು ಪಾಪ ಸರಿ ಸರಿ ಬೆಳ್ತಂಗಡಿದ MLA ಒಂದು ನಿಮಿಷ ನೀರು ಬರ್ರೆ ಒಂದು ನಿಮಿಷ ಈ ಡ್ಯಾಮ್ ಬಂದಿದ್ದೇನೆ. ಬೆಳ್ತಂಗಡಿದ MLA ಪುತ್ತೂರು ದಕ್ಲಿಗೆ MLA ಇಜ್ಜಿನ ನನ್ನ ಬೇಜಾರನ್ನು ಕೊಚ್ಚಿ ಒಂದು ನಿಮಿಷ ಯಾರು ನಿಕ್ಲ MLA ಲೆಕ್ಕ ನಿಕ್ಲ ಯಾರು ಬರ್ತಾರೆ ಪುತ್ತೂರಿನಲ್ಲಿ ಹಿಂದೂ ಯುವಕರಿಗೆ ಆಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನು ನಾನು ಖಂಡಿಸ್ತೇನೆ. ಯುವಕರು ಯಾವುದೋ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ.
ಕಾಂಗ್ರೆಸ್ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಮಾನಸಿಕತೆ ಏನು ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತು ಸ್ಯಾಂಪಲ್ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ಇದನ್ನು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಇದನ್ನು ಖಂಡಿಸ್ತೇವೆ. ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಇಲಾಖೆಯವರು ಮಾಡಿರ್ತಕ್ಕಂಥ ದೌರ್ಜನ್ಯ ಇದೆ, ಇದನ್ನು ಅಕ್ಷಮ್ಯವಾಗಿ ಖಂಡಿಸ್ತೇವೆ. ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಈ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳಾದ್ರೆ ಅದರ ವಿರುದ್ಧ ಹೋರಾಟವನ್ನು ಮಾಡತಕ್ಕಂಥ ಕೆಲಸವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ. ನಾವೇನು ಪೊಲೀಸ್ ಇಲಾಖೆಯ ಈ ದೌರ್ಜನ್ಯ ನೀತಿ ಏನಿದೆ, ಈ ದೌರ್ಜನ್ಯ ನೀತಿಯ ವಿರುದ್ಧ ಖಂಡಿತವಾಗಿಯೂ ಇದು ಹಿಂದೂ ಸಮಾಜ ಹೋರಾಟವನ್ನು ಮಾಡ್ತದೆ. ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡುತ್ತೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರವಾಣಿ ಕರೆಯ ಮೂಲಕ ನಾನು ತಿಳಿಸಿದ್ದೇನೆ. ಯಾರೆಲ್ಲೂ ಈ ಕೆಲಸವನ್ನು ಮಾಡಿದಾರ ಅವರನ್ನು ತಕ್ಷಣಕ್ಕೆ ಬರುವ ರೀತಿಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಖಂಡಿತ ನನಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ಇದನ್ನು ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆಯನ್ನು ಮಾಡಿ ನಾಳೆ ಸಂಜೆ ಒಳಗಡೆ ಇದಕ್ಕೆ ಒಂದು ಅಂತಿಮ ರೂಪವನ್ನು ಅವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇಲ್ಲದಿದ್ರೆ ಖಂಡಿತ ಎಲ್ಲ ಹಿಂದೂ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಮತ್ತು ಪರಿವಾರ ಸಂಘಟನೆ ಎಲ್ಲ ಒಟ್ಟಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತದೆ. ಸರ್, ಡಿಎಸ್ಪಿ ಅವರಿಗೆ ಇದು ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗಿ ಇವತ್ತು ಯಾರು ಹೊಡೆತವನ್ನು ತಿಂದಿದ್ದಾರೆ, ಅವರು ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಅಡ್ಮಿಟ್ ಆಗಿದ್ದಾರೆ. ಅವರು ಪೊಲೀಸ್ಗೆ ಕೊಡುವ ವರದಿಯಲ್ಲಿ ಯಾರು ಅವರಿಗೆ ಹೊಡೆದಿದ್ದಾರೆ ಅವರ ಹೆಸರನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಯಾರು ನಿಜವಾಗ್ಲೂ ಹೊಡೆದಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆಯನ್ನು ಒಬ್ಬ ಯಾರು ನಿರಪರಾಧಿ ಇದ್ದಾರೆ, ಯಾರೋ ಈ ಕೃತ್ಯಕ್ಕೆ ಪೊಲೀಸ್ನವರ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ, ಅವರ ಮಾತುಗಳ ಮೂಲಕನೇ ಅವರ ಹೇಳಿಕೆಯ ಮೂಲಕನೇ ಇದರಲ್ಲಿ ನಿಜವಾಗ್ಲೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಅನ್ಯಾಯ ಏನ ಪ್ರೆಷರ್ ಅನ್ನೋದು ಅನ್ಯಾಯ. ಮಂಡ್ಯ ಇಡೀ ಹಿಂದೂ ಸಮಾಜ ಇಡೀ ಹಿಂದೂ ಸಮಾಜ ನಮ್ಮ ಒಟ್ಟಿಗೆ ಅದಕ್ಕೆ ಫೇಸ್ ಮಾಡ್ಬೋದು. ನಮ್ಮನ್ನು ರದ್ದು ಮಲ್ಪರ ಮೂಜಿ ಮಲ್ಪರ ಸುಮಾರು ಪ್ರಯತ್ನ ಅಲ್ಲ, ಅದೇ ವಿಷಯ. ಅರಣ್ಯನೆಲ್ಲ ನಮ್ಮದು, ಮುರಳಿಯನ್ನೆಲ್ಲ ನಮ್ಮದು, ಮಾತಿರೋ ನಮ್ಮಾಗ್ಲಿ, ನಮ್ಮ ಮಾತು ಒಟ್ಟಾದ್ರೂ ನನ್ನ ಮಾತಿನ ಫೇಸ್ ಮಾಡ್ತೀವಿ. ನಮ್ಮನ್ನು ಒಳ್ಳೆ ಖಾಲಿ ಮುಲ್ತರ್ತೀವಿ, ಖಾಲಿ ಮುರಣಿ ಖಾಲಿ ಕಾಂಗ್ರೆಸ್ ಬರ್ತೀನಿ ಬಡ್ಕಾಡು ಪಾಕಿಸ್ತಾನ ಜಿಂದಾಬಾದ್ ಬಾಡಿ ಒಂದು ಬೆತ್ತನ್ನು ಕೆರೆದು ಐದಾರು ಬಿಜೆಪಿದ ಫ್ಲಾಗ್ ಬಾಡಿ ನಾನೊಂದು 10 ದಿನ ನಾಮದಿನ ತಂಡ ನನ್ನ 5 ವರ್ಷ ನಮ್ಮ ಸುಮಾರು ಹಿಂದೂ ಸಮಾಜ ಅನುಭವಿಸಾರ ನಮ್ಮ ಒಟ್ಟಿಗೆ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ವ್ಯವಸ್ಥೆಯಲ್ಲಿ ಒಂದು ಭಾಗ ನಮ್ಮ ಮಾತೇ ಮನಸ್ಸು ನಮ್ಮವೆಲ್ಲ ಬೇಕಂದ್ರೆ ಇವರು ಭಾಗ್ಯದ ಲಾಭದ ಮೇಲೆ ಪ್ರೆಷರ್ ಉಂಡು ಬಂದಿರತ್ತ ಆ ಪ್ರೆಷರ್ ಏನು ಮಾಡಕ್ಕೆ ನಮಗ್ ಸಾಧ್ಯ ಎಲ್ಲ ಅಕ್ಲಿ ಮಲ್ತಾರೆ ನಮ್ಮನ್ ಡಿವೈಡ್ ಮಾಡ್ತಾರೆ ಏನು ಪ್ರೆಷರ್ ಎಲ್ಲ ಬರದೆ DSP ಬರಲಿ ನಾನು ಎಲ್ಲ ಬರಲಿ ದೈವದೇವರು ನಮ್ಮ ಎಲ್ಲ ಏರ ಫೋನ್ ಮಾಡಿ 8 ಕ್ಷೇತ್ರ 24 ಕೇಸ್ ಆಗಿದೆ ಎಲೆಕ್ಷನ್ ಮನದ ಮೂರು ಏಳು ಮಾಡ್ತೀನಿ ಕೇಸ್
ಯಾನಿತ್ತು ಏನು ಅಲ್ಲದ ಅಡ್ಜಸ್ಟ್ಮೆಂಟ್ ಮಾಡ್ತದೆ ಪೂರ ಗೊತ್ತು ನಾವು ಫಾಲ್ಸ್ ಕೇಸ್ ಸರಿ ಬಂದು ಮುಗಿತ ಇಂಜಿನ್ ಹಿಂದಿಲ್ಲೈತೆ ನಮ್ಮ ಲಾಭದೈತೆ ಅಂದ್ರೆ ನಮ್ಮ ಲಾಭದೈತೆ ಅಂದ್ರೆ ಏನ್ ಮಂದಿ ನಿಂದು ಮಾಡದ ಅಷ್ಟು ಏರೇನು ದೂರ ಇದೆ ಒತ್ತಡ ಪಾಪ 6 ತಂದೇರಿಗೆ ಒತ್ತಡ 150 ಫೋನ್ ಏರು 150 ಎಲ್ಲ ಬಯ್ಯ ಮುಂದೆ ವೆಯ್ಟ್ ಮಾಡ್ತಾರೆ ರೆಫರ್ ಮಾಡ್ತಾರೆ ಇಂಟಿಮೇಷನ್ ಬೋದು ಸ್ಟೇಟ್ಮೆಂಟ್ ಕರೆಕ್ಟ್ ಮಾಡ್ತಾರೆ ಏನ್ ಮತ್ತೆ ಇಂಜಿನಲ್ಲಿ ಆಕ್ಷನ್ ನಮ್ಮ ಇಂಜಿನ ಸಂಘಟನೆ ಇಂಜಿನ ಕೆಲಸ ಮಾಡ್ಬೋದು ಪುತ್ತೂರು ನಮ್ಮ MLA ಚಿನ್ಮಂಡ ಚಾನಲ್ ನಾವು ಅಂದ್ರೆ ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರೇ ಅನ್ಯಾಯ ನಮ್ಮಲ್ಲ ಯಾನ್ ಏನಿದೆ ಪುತ್ತೂರು ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ನಮ್ಮಲ್ಲ 15ನೇ ತಾರೀಕು ದಿನ ನಮ್ಮ ಪುತ್ತೂರು ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಕ್ರೈಮ್ ನಂಬರ್ 37/23 ಅಂಡರ್ ಸೆಕ್ಷನ್ 3 ಆಫ್ ಕರ್ನಾಟಕ ಓಪನ್ ಪ್ಲೇಸಸ್ ಡಿಸ್ಗವರ್ಮೆಂಟ್ ಆಕ್ಟ್ ಅಂತ ಹೇಳಿ ಒಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 9 ಜನನ ಎನ್ಕ್ವೈರಿಗೆ ಕರೆದ್ಬಿಟ್ಟು ಎನ್ಕ್ವೈರಿ ಮಾಡಿದಾಗ ಪೊಲೀಸರಿಂದ ಹಲ್ಲೆ ಆಗಿದೆ ಅಂತಕ್ಕಂಥದ್ದು ಅಲಿಗೇಷನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ತಕ್ಷಣ ನಾವು ನಮ್ಮ ಅಡಿಷನಲ್ ಎಸ್ ಪಿ ನೇತೃತ್ವದಲ್ಲಿ ಒಂದು ಇಲಾಖಾ ವಿಚಾರಣೆಗೆ ಆದೇಶಿಸಿ ಅದು ಇಲಾಖಾ ವಿಚಾರಣೆ ಈಗ ನಡೀತಾ ಇದೆ. ಈಗ ಅದು ಯಾರು ಹಲ್ಲೆಗೊಳಗಾಗಿದ್ರು ಅವರು ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದಾಖಲಾಗಿಬಿಟ್ಟು ಇವತ್ತು ಅವಿನಾಶ್ ಅಂತ ಹೇಳಿ ಅವರು ಒಂದು ದೂರನ್ನು ನೀಡಿದ್ದಾರೆ. ಅದು ದೂರಿನ ಮೇರೆಗೆ ನಾವು ಈಗ FIR ಅನ್ನ ದಾಖಲಿಸ್ತಾ ಇದ್ದೇವೆ. ಸೊ ಇದ್ರ ಜೊತೆಗೆ ಆ ದೂರಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಏನೇನಾಗಿತ್ತು ಅಂತ ಅವರು ಹಾಕಿದ್ದಾರೆ. ಅದನ್ನ ಆ ದೂರಿನ ಏನು ಅನ್ವಯ ನಾವು ಪ್ರಕರಣ ದಾಖಲಿಸಿ ಅದನ್ನ ಬೇರೆ ಸಬ್ ಡಿವಿಷನ್ DYSP ಅವರಿಗೆ ತನಿಖೆಗೋಸ್ಕರ ಅದನ್ನ ನೀಡ್ತಾ ಇದ್ದೇವೆ. ಇನ್ನು ಇದಾದ್ಮೇಲೆ ಈಗೇನು ನಮ್ದು ಇಲಾಖಾ ವಿಚಾರಣೆ ನಡೀತಾ ಇದೆ, ಅಡಿಷನಲ್ ಎಸ್ ಪಿ ಇಲಾಖಾ ವಿಚಾರಣೆ ಮಾಡ್ತಾ ಇದ್ದಾರೆ. ಆ ಇಲಾಖಾ ವಿಚಾರಣೆಯಲ್ಲಿ ಏನು ಕಂಡು ಬರುತ್ತೆ ಅದು ಆಲ್ಮೋಸ್ಟ್ ಮಾಡ್ತಾ ಇದ್ದಾರೆ, ಈಗ ಮುಗಿತಾ ಬಂದಿದೆ. ಅದ್ರ ಬೇಸಿಸ್ ಮೇಲೆ ಈಗ ಕೆಲವೊಬ್ರು ಅದರಲ್ಲಿ ಈ ಕಂಪ್ಲೇಂಟ್ ಅಲ್ಲಿ 3 ಜನದ ಹೆಸರು ಅವ್ರು ಕೊಟ್ಟಿದ್ದಾರೆ. DYSP ಪುತ್ತೂರು ಅವ್ರದ್ದು, ಆಮೇಲೆ ನಮ್ಮ ಪುತ್ತೂರು ರೂರಲ್ ಸಬ್ ಇನ್ಸ್ಪೆಕ್ಟರ್ದು, ಮತ್ತೆ ಇನ್ನೊಬ್ರು ಪುತ್ತೂರು ರೂರಲ್ ಸ್ಟಾಫ್ ಹೆಸರು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ DYSP ಅವ್ರದ್ದು ಏನಾದ್ರು ಅದು ಅಂದ್ರೆ ಆ ಇಲಾಖಾ ವಿಚಾರಣೆಯಲ್ಲಿ ಪಾತ್ರ ಇದ್ರೆ ಅದನ್ನ ಇಮಿಡಿಯೇಟ್ ಆಗಿ ನಾವು ಶಿಸ್ತು ಪ್ರಾಧಿಕಾರಕ್ಕೆ ಇಲಾಖಾ ಶಿಸ್ತು ಕ್ರಮಕ್ಕಾಗಿ ನಾವು ಅದನ್ನ ರವಾನಿಸ್ತೇವೆ. ಇನ್ನು ಉಳಿದಂಗೆ PSI ಮತ್ತೆ ಸಿಬ್ಬಂದಿ ಮೇಲೆ ಏನು ಅದು ಅವ್ರದ್ದು ಏನಾದ್ರು ಕಂಡು ಬಂದಿದ್ರೆ ಈಗ ರಿಪೋರ್ಟ್ ಬರುತ್ತೆ. ಕಂಡು ಬಂದ ತಕ್ಷಣ ಅವ್ರ ಮೇಲೆ ನಾವು ಇಲಾಖಾ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೇವೆ. ಇಲಾಖಾ ಶಿಸ್ತು ಕ್ರಮ ಅಂದ್ರೆ ಅದು ಗ್ರಾವಿಟಿ ಮೇಲೆ ಅದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನೂ ಆಗ್ಬೋದು, ಸಸ್ಪೆನ್ಷನ್ ಆಗ್ಬೋದು. ಲಾಠಿ ರಾಜ್ನಾಗ ನಮ್ಮ ಈ ತರ ಅಟೆಂಪ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಇದ್ದಾವೆ 5 ವರ್ಷದ್ದು DYSP
ಪೊಲೀಸರಿಗೆ ಅಭ್ಯಾಸ ಇಲ್ಲ. ಪೊಲೀಸರು ಇಂಚ ಹಾಕುನು ಕೋರ್ಟ್ ಕೊಡಿ ಮಗ ಇದು ಕೋರ್ಟ್ ಬಂದಾಗ ಮಾಡುವ ನಿಂಗೆ ಗುಂಡಾಯಕ ಮಾಡುವ ನಾಳೆ ರೌಡಿ ಮಾಡುವ ಹಿಂದೂ ಸಮಾಜದಲ್ಲಿ ನಮ್ಮ ನಾನು 5 ವರ್ಷ ಇದ್ದೆ. 5 ವರ್ಷ ಈ ರೀತಿ ಹಿಂದೂ ಸಮಾಜ ನಾವು ಹಿಂದೂ ಸಮಾಜದ ಯತಿಗಳಾಗಿ ನಮ್ಮ ಹಿಂದೂ ಸಮಾಜದ ಸ್ವಯಂ ಸೇವಕ ಬಂಧುಗಳು ನಮ್ಮ ಕಾರ್ಯಕರ್ತರಿಗೆ ಆಗಿರುವಂತಹ ಅನ್ಯಾಯವನ್ನ ಎದುರಿಸುವ ಸಲುವಾಗಿ ಅವರಿಗೆ ಸ್ಥೈರ್ಯವನ್ನ ತುಂಬಿಸುವ ಸಲುವಾಗಿ ಪ್ರಸ್ತುತ ನಾವು ಆಸ್ಪತ್ರೆಗೆ ಬಂದಿದ್ದೇವೆ. ಆ ಮಕ್ಕಳನ್ನ ನೋಡಿದಾಗ ಆ ಹೊಡೆದ ರೀತಿಯನ್ನ ನೋಡಿದಾಗ ಒಂಥರ ತಾಲಿಬಾನಿ ಸಂಸ್ಕೃತಿಯನ್ನ ನೋಡಿದಂಗೆ ನಮ್ಗೆ ಮನಸ್ಸಿಗೆ ಬರ್ತದೆ. ಅದ್ ನಮ್ಮ ದೇಶದೊಳಗೆ ಆಗಬಾರದು. ಯಾವ ಸನ್ನಿವೇಶದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಒಂದು ಪಿಟ್ಟಿ ಕೇಸ್ ಹಾಕಿ ಸಾಂತ್ವನ ಮಾಡಿ ಬಿಡುವಂತಹ ಕೇಸಿಗೆ ಈ ರೀತಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಹೇಳುದು ಸಮಾಜ ನಲಗಬಾರದು. ಇದನ್ನ ಎದುರಿಸಿ ಸಮಾಜ ನಿಲ್ಲಬೇಕು. ಯಾರು ಇದನ್ನ ಮಾಡಿದ್ದಾರೆ ಅಂತವರಿಗೆ ಕಠಿಣವಾದ ಘೋರಾತಿ ಘೋರ ಶಿಕ್ಷೆ ಅವರಿಗೆ ಆಗಬೇಕು. ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಇದನ್ನು ಹಿಂದೂ ಸಮಾಜ ಆಗ್ರಹ ಮಾಡಬೇಕು. ಮತ್ತೆ ಹಿಂದೂ ಸಮಾಜ ಧೃತಿಗೆಡುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಧೃತಿಗೆಡುವುದಿಲ್ಲ. ಹಿಂದೂ ಸಮಾಜದ ಮೇಲೆ ಅಥವಾ ಹಿಂದೂ ಯುವಕರ ಮೇಲೆ ದಾಳಿ ಆಗ್ತದೆ ಅಂತಲಾದ್ರೆ ಯಾರು ಕೇಳುವವರಿಲ್ಲ ಅನ್ನುವ ಪ್ರಶ್ನೆ ಈ ಭಾರತ ದೇಶದೊಳಗೆ ಅದು ಬರುವುದೇ ಇಲ್ಲ. ಹಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಅದನ್ನು ಆಗ್ರಹ ಮಾಡುವುದರ ಜೊತೆಗೆ ಆ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಇಷ್ಟನ್ನ ಆಗ್ರಹ ಮಾಡ್ತೇವೆ. 15ನೇ ತಾರೀಕಿನಲ್ಲೂ ಒಬ್ಬ ಹಿಂದೂ ಯುವಕರಿಗೆ ಯಾವುದೊಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಠಾಣೆಗೆ ಕರ್ಕೊಂಡು ಬಂದು ಒಂದು ಅಮಾನವೀಯವಾಗಿರ್ತಕ್ಕಂಥ ಒಂದು ಮೃಗೀಯ ರೀತಿಯಲ್ಲಿ ಪೊಲೀಸರು ಮಾಡಿರ್ತಕ್ಕಂಥ ವರ್ತನೆಯನ್ನ ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಉಗ್ರ ಶಬ್ದಗಳಲ್ಲಿ ಖಂಡಿಸ್ತಾ ಇದ್ದಾರೆ. ಅನೇಕ ವರ್ಷಗಳಿಂದ ಹಿಂದೂ ಸಂಘಟನೆ ಇವತ್ತು ಹೋರಾಟಗಳನ್ನು ಎದುರಿಸಿಕೊಂಡು ಬಂದಿರತಕ್ಕಂಥ ಸಂಘಟನೆ. ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ, ಒಬ್ಬ ಸಾಮಾನ್ಯ ಹಿಂದೂ ಯುವಕನನ್ನ ಯಾವುದೋ ಒಂದು ಸರ್ಕಾರಗಳ ಬದಲಾವಣೆ ಆಗ್ತದೆ ಅಂತ ಹೇಳುವಂತ ಸಂದರ್ಭ ಪೊಲೀಸರು ಇವತ್ತು ಯೋಚನೆ ಮಾಡಬೇಕಿತ್ತು. ಹಿಂದೂ ಸಮಾಜ ಯಾವತ್ತೂ ನಿದ್ದೆ ಮಾಡಿಕೊಂಡು ಕೂತ್ಕೊಂಡಿರ್ತಕ್ಕಂಥ ಸಮಾಜ ಅಲ್ಲ. ಬದಲಾಗಿ ಇವತ್ತು ಯುವಕ ಯಾವುದೊಂದು ಸಣ್ಣ ತಪ್ಪು ಮಾಡಿದ ಅಂತ ಹೇಳಿದ್ರೆ ಅದಕ್ಕೆ ಇವತ್ತು ಕಾನೂನಿನ ಪ್ರಕಾರ ಯಾವುದೋ ಮಾಡ್ಬೇಕಾಗಿರ್ತಕ್ಕಂಥ ಕೇಸುಗಳನ್ನು ದಾಖಲು ಮಾಡಿದಾಗ ನಮ್ದೇನು ಅಡ್ಡಿ ಇಲ್ಲ. ಅದು ಬಿಟ್ಟು ಈ ರೀತಿಯ ಒಂದು ಮನುಷ್ಯರು ಸಹಿಸ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಮತ್ತು ಅತ್ಯಂತ ನೋವಿನ ಒಂದು ಕ್ರಮವನ್ನ ಅವಿನಾಶ್ ಮತ್ತೆ ಅವನ ಜೊತೆ ಇರ್ತಕ್ಕಂಥ ಯುವಕರಿಗೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಇವತ್ತು ಇಡೀ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆ ಯುವಕರ ಜೊತೆ, ಆ ಕಾರ್ಯಕರ್ತರ ಜೊತೆ ನಾವಿದ್ದೇವೆ. ಮತ್ತು ನಿನ್ನೆಯಿಂದ ಆ ಯುವಕರ ಹತ್ರ ಮಾತಾಡಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತ ಮತ್ತು ಕೇಸನ್ನ ಯಾರು ಈ ರೀತಿಯ ಕೃತ್ಯ ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅಥವಾ ಪೊಲೀಸ್ ವರ್ಗ ಇದೆ ಅವರ ವಿರುದ್ಧ ಹೋರಾಟ ಮಾಡುವಂತ ಮತ್ತು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತ ವಿಚಾರದಲ್ಲಿ ನಿನ್ನೆ ತಾನೇ ನಮ್ಮ ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜ್ ಅವರು ಬಂದು ನಿನ್ನೆ ನಮ್ಮ ಜೊತೆ ಸೇರಿಕೊಂಡು ನಮಗೆ ಬೆಂಬಲವನ್ನು ಕೊಟ್ಟರು. ಜೊತೆಗೆ ನಿನ್ನೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಮಾತಾಡಿದಾಗ ನಾವು ಖಂಡಿತ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಇವತ್ತು ಒಬ್ಬ PSI ಮತ್ತು ಒಬ್ಬ ಪೊಲೀಸ್ ಪೇದೆಯನ್ನ ಇವತ್ತು ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತು ನಮ್ಮ ಆಗ್ರಹ ಇರತಕ್ಕಂಥದ್ದು ಯಾರು ಇವತ್ತು DYSP ಇರ್ಬೋದು ಅಥವಾ ಯಾರು ಈ ಕ್ರಮವನ್ನು ಈ ರೀತಿಯ ವರ್ತನೆ ಮಾಡಿದ್ದಾರೆ ಅವರನ್ನ ನೇರ ಶಿಕ್ಷೆಗೆ ಒಳಪಡಿಸುವಂತ ಕೆಲಸವನ್ನ ಈ ಸಂವಿಧಾನದ ಪ್ರಕಾರ ಏನು ಪೊಲೀಸ್ ಸಂವಿಧಾನ ಇದೆ, ಇವತ್ತು IPC ಸೆಕ್ಷನ್ ಏನು ಹೇಳುತ್ತೆ, ಯಾರು ಅಪರಾಧ ಮಾಡಿದ್ರು ಅದು ಅಪರಾಧ, ಅದಕ್ಕೋಸ್ಕರ ಅದನ್ನ ಶಿಕ್ಷೆ ಮಾಡುವಂತ ಕೆಲಸವನ್ನ ಖಂಡಿತವಾಗಿ ಮಾಡಬೇಕು. ಆ ತನಕ ನಾವು ಅದಕ್ಕೆ ನಾವು ಯಾವುದೇ ಹೋರಾಟಕ್ಕೆ ಮಾಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಮತ್ತೆ ಇಡೀ ಹಿಂದೂ ಸಮಾಜ ಇಲ್ಲಿ ಒಟ್ಟಾಗ್ತಾ ಇದೆ. ಯಾವುದು 10ನೇ ತಾರೀಕಿನವರೆಗೆ ಚುನಾವಣೆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ನಮ್ಮೊಳಗಿನ ಗೊಂದಲಗಳು ಇರ್ಬೋದು, ಅದೆಲ್ಲವನ್ನ ಬಿಟ್ಟು ಹಿಂದೂ ಸಮಾಜ ಒಟ್ಟಾಗ್ತಾ ಇದೆ. ಯಾವುದೇ ಹಿಂದೂ ಯುವಕರಿಗೆ ಅನ್ಯಾಯ ಆದಾಗ ಅದನ್ನ ಸಹಿಸಿಕೊಂಡು ಕೂತ್ಕೊಳ್ಳಿಕ್ಕೆ ನಮ್ಮ ಸಂಘಟನೆಗಳು ಸಾಧ್ಯ ಅಲ್ಲ. ಹಿಂದೂ ಸಮಾಜನು ಸುಮ್ಮನೆ ಕೂತ್ಕೊಳ್ಳುವಂತ ಯಾವ ಸರ್ಕಾರನೂ ಬರಲಿ, ಹಿಂದೂ ಸಮಾಜನು ಹಿಂದೂ ಸಂಘಟನೆಗಳು ಸುಮ್ಮನೆ ಕೂತ್ಕೊಳ್ಳುವಂತ ಜಾಯಮಾನ ಪುತ್ತೂರಿನಂತ ಅಲ್ಲ ಅಂತ ಹೇಳುವಂತ ಸ್ಪಷ್ಟವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಬರ್ತದೆ. ನಮ್ಮ ಹಿಂದುತ್ವಕ್ಕಾಗಿ ಹಗಲು ಇರುಳು ದುಡಿಯುವಂತಹ ದೇವದುರ್ಲಭ ಕಾರ್ಯಕರ್ತರಿಗೆ ಪೊಲೀಸ್ ಇಲಾಖೆಯ ಕಡೆಯಿಂದ ಇಷ್ಟೊಂದು ದೌರ್ಜನ್ಯ ನಡೆದಿದೆ. ಈ ಸಂದರ್ಭದಲ್ಲಿ ಇದರ ಹಿಂದಿರುವಂತ ಶಕ್ತಿಗಳ ಕುರಿತು ಬಹಳ ಆಕ್ರೋಶ ಇಡೀ ರಾಜ್ಯದಾದ್ಯಂತ ಕೇಳಿ ಬರ್ತಾ ಇದೆ. ಮಹಾಲಿಂಗೇಶ್ವರ ದೇವರ
ಭೂಮಿಯಲ್ಲಿ ಈ ಅನ್ಯಾಯ ನಡೀಬಾರದು. ಯಾರೇ ಅನ್ಯಾಯ ಮಾಡಿದರೂ ಕೂಡ ಅವರಿಗೆ ರಿಟರ್ನ್ ಆಗಿ ಬಡದಿದೆ, ಇನ್ನೂ ಕೂಡ ಬಡಿಲಿಕ್ಕಿದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರ ಪರವಾಗಿ ಅವರ ನೋವಿನ ಜೊತೆಗಿರಬೇಕು ಅಂತ ಹೇಳಿ ಇಡೀ ಹಿಂದೂ ಸಮಾಜ ಯೋಚನೆ ಮಾಡಿದೆ. ಇದರ ಹಿಂದಿರುವಂತ ಪೊಲೀಸರನ್ನು ಮತ್ತು ನನಗೆ ಪೊಲೀಸರು ಬಲಿಪಶು ಅಂತಾಗ್ತದೆ. ಇದರ ಹಿಂದಿರುವಂತ ಯಾವುದೋ ಒಂದು ವ್ಯವಸ್ಥಿತ ರಾಜಕೀಯ ಜಾಲ ತಮ್ಮ ಸ್ವಾರ್ಥ ಹಿತಾಸಕ್ತಿಯನ್ನ ಸ್ಥಾಪನೆ ಮಾಡಲಿಕ್ಕೆ ಈ ತರದ ದೌರ್ಜನ್ಯ ರೌಡಿಸಮ್ ಅನ್ನ ನಡೆಸಿದೆ. ಇದು ಇಲ್ಲಿಗೆ ಎಂಡ್ ಆಗಬೇಕು ಅಂತ ಹೇಳಿ ನಾನು ಆ ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಮೊನ್ನೆ ತಾನೇ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆದಂಥ ಸಂದರ್ಭ ನಡೆದು ಮತ ಎಣಿಕೆಯಾಗಿ ಅದರ ಫಲಿತಾಂಶ ಬಂದ ನಂತರ ಪುತ್ತೂರು ಪುರಸಭಾ ವ್ಯಾಪ್ತಿಯ ಪುತ್ತೂರು ಬಸ್ ಸ್ಟ್ಯಾಂಡಿನ ಬಳಿ ಒಂದು ಬ್ಯಾನರನ್ನು ಹಾಕಿದ್ರು. ಬ್ಯಾನರನ್ನು ಯಾರು ಹಾಕಿದ್ರು, ಏನಾಗಿದೆ ಆ ಘಟನೆಯ ಬಗ್ಗೆ ನಮಗೆ ಸರಿಯಾದಂಥ ಮಾಹಿತಿ ಇಲ್ಲ. ಆದರೆ ಆ ಬ್ಯಾನರ್ ಹಾಕಿದ ತಕ್ಷಣ 15ನೇ ತಾರೀಕಿನಂದು ಯಾರದೋ ಒಂದು ಕುಮ್ಮಕ್ಕಿನಿಂದ ನಮ್ಮ ಸಂಘಟನೆ ಹಿಂದೂ ಜಾಗರಣ ವೇದಿಕೆಯ ತಾಲೂಕು ಸಹ ಸಂಚಾಲಕನಾಗಿರುವಂಥ ಅವಿನಾಶ್ ಪುರುಷರಕಟ್ಟೆ ಮತ್ತು ಅವರ ಜೊತೆ ಇರುವಂಥ ಹಿಂದೂ ಸಂಘಟನೆಯಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡು ಕೆಲಸವನ್ನು ಮಾಡುತ್ತಿರುವಂಥ ಒಂದು 7-8 ಕಾರ್ಯಕರ್ತರನ್ನು ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಬಂದು ದೌರ್ಜನ್ಯವನ್ನು ಮಾಡಿದರು. ಮೊದಲಾಗಿ ಈ ದೌರ್ಜನ್ಯವನ್ನು ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಜಿಲ್ಲೆ ಬಲವಾಗಿ ಖಂಡನೆಯನ್ನು ಮಾಡ್ತದೆ. ನಿನ್ನೆಯೂ ಕೂಡ ಇದೇ ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಪುತ್ತೂರಿನ DOSP ನಾನು ನೇರವಾಗಿ ಉಲ್ಲೇಖವನ್ನು ಮಾಡ್ತೇನೆ, ಇದೇನು ಸುರುವಿನ ಘಟನೆ ಅಲ್ಲ. ಪುತ್ತೂರಿನ DOSP ಸ್ವಲ್ಪ ದುರಾಂಕಾರದ ವ್ಯಕ್ತಿಯ ಥರ ವರ್ತನೆಯನ್ನು ಮಾಡುವಂಥದ್ದು ಶುರುವಲ್ಲ. ಸುಬ್ರಹ್ಮಣ್ಯದಲ್ಲಿ ನಡೆದಿರುವಂಥ ಒಂದು ಲವ್ ಜಿಹಾದಿನ ಪ್ರಕರಣದಲ್ಲಿ ಆ ಕೇಸಿಗೆ ಸಂಬಂಧವೇ ಪಡೆದಂಥ 2 ವ್ಯಕ್ತಿಗಳನ್ನು ರಾತ್ರೋರಾತ್ರಿ ತಂದು ಬಂಧನ ಮಾಡಿ ಈ ಕೇಸನ್ನು ಒಪ್ಪಿಕೊಳ್ಳಬೇಕು ಎಂಬ ಒತ್ತಡವನ್ನು ಹಾಕಿ ಒಬ್ಬ ಕಾಲೇಜು ವಿದ್ಯಾರ್ಥಿಗೆ ರೋಲನ್ನು ಹಾಕಿದ್ದಾರೆ. ಇಡೀ ಆ ಪ್ರಕರಣವನ್ನು ಮತಾಂತರ ಲವ್ ಜಿಹಾದಿನ ಪ್ರಕರಣವನ್ನೇ ತಿರುಗಿಸುವಂಥ ದೊಡ್ಡ ಷಡ್ಯಂತ್ರವನ್ನು ಮಾಡಿದಂಥ ಒಬ್ಬ ವ್ಯಕ್ತಿ DOSP. ಜೊತೆಗೆ ಸುಬ್ರಹ್ಮಣ್ಯದಲ್ಲಿ ಆನೆ ದಾಳಿಯಾದಂಥ ಸಂದರ್ಭದಲ್ಲಿ ಏನೋ ಒಂದು ಸಾರ್ವಜನಿಕರು ಒಂದು ಅತಿರೇಕದ ವರ್ತನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿಗೆ ಇವರು DOSP ಅಂತ ಗೊತ್ತಿರಲಿಲ್ಲ, ಅವರ ಮೇಲೆ ಕೈ ಮಾಡಿದರು. ಆ ಸಂದರ್ಭದಲ್ಲಿ ಸ್ವಲ್ಪ ಅಲ್ಲಿ ವಯಸ್ಸು ಸಹಜವಾಗಿ ಏಜಿ ಆದಂಥ ಒಂದು 7-8 ಜನರನ್ನು ತಂದು ಸ್ಟೇಷನ್ನಲ್ಲಿ ತಂದು ಅವರಿಗೆ ಹಲ್ಲೆಯನ್ನು ಮಾಡಿ ಜೈಲಿಗೆ ಅಟ್ಟುವಂಥ ಒಂದು ಪ್ರಕರಣವನ್ನು ಮಾಡಿದರು. ಈ ಎಲ್ಲ ಪ್ರಕರಣದಲ್ಲಿಯೂ ಕೂಡ ಹಿಂದೂಗಳು ನಾವು ಸ್ವಲ್ಪ ಶಾಂತಿ ದೂತರಾಗಿ ಸೌಜನ್ಯದಿಂದ ವರ್ತನೆಯನ್ನು ಮಾಡಿದ್ದೇವೆ. ಅದೇ ನಮ್ಮ ಒಂದು ವೀಕ್ನೆಸ್ ಅಂತ ಹೇಳಿಕೊಂಡು ಉಪಯೋಗವನ್ನು ಮಾಡಿಕೊಂಡು ಈ DOSP ಅವರು ಈ ಬ್ಯಾನರಿನ ಒಂದು ಪ್ರಕರಣದಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರನ್ನು ತಗೊಂಡು ಹೋಗಿ ಅದು ಕೂಡ ಯಾವ ರೀತಿ ವರ್ತನೆ ಮಾಡಿದ್ದಾರೆ ಅಂತೇಳಿ ಅವರ ಬಾಯಲ್ಲೇ ನೀವು ಕೇಳಿದಿರಿ, ಇದು ಮೀಡಿಯಾದವರು ಕೇಳಿದಿರಿ. ಒಬ್ಬ ವ್ಯಕ್ತಿ, ಯಾಕಂದರೆ ಇಡೀ ದೇಶದಲ್ಲಿ ಗೊತ್ತಿದೆ ಗಾಂಜಾ, ಕಳ್ಳರು, ಅನಾಚಾರ ಮಾಡುವಂಥವ್ರು ಎಲ್ಲ ವ್ಯಕ್ತಿಗಳಿದ್ದಾರೆ. ಇವರನ್ನು ತಗೊಂಡೋಗಿ ಇವರಿಗೆ ಯಾವುದೇ ರೀತಿಯ ಇವರ ಲಾಠಿಯನ್ನು ಕೈಯಲ್ಲಿ ಇಟ್ಕೊಂಡು ಇವರಿಗೆ ಹೊಡಿಲಿಕ್ಕೆ ಬರುವುದಿಲ್ಲ, ಅಥವಾ ಗನ್ನನ್ನು ತೋರಿಸಿ ನಿನ್ನನ್ನು ಎನ್ಕೌಂಟರ್ ಮಾಡ್ತಾನೆ ಎನ್ನುವಂಥದ್ದು. ಯಾಕಂದರೆ ಅವರೊಳಗೆ ಒಳ ಒಪ್ಪಂದವನ್ನು ಮಾಡಿಕೊಂಡು ಇವರ ಬೇಲೆಯನ್ನು ಬೇಯಿಸ್ತಾ ಇದ್ದಾರೆ, ಇವರು ಹಣವನ್ನು ಮಾಡ್ತಾರೆ. ಇದನ್ನು ಬರುವುದಿಲ್ಲ. ಯಾವುದು ಸಮಾಜಕ್ಕೋಸ್ಕರ, ಧರ್ಮಕ್ಕೋಸ್ಕರ ತನ್ನ ಸರ್ವಸ್ವವನ್ನು ಬಿಟ್ಟು, ಮನೆ ಮಠವನ್ನು ಬಿಟ್ಟು, ತಂದೆ ತಾಯಿಯನ್ನು ಬಿಟ್ಟು ಸಮಾಜಕ್ಕೋಸ್ಕರ ಧರ್ಮಕ್ಕೋಸ್ಕರ ಕೆಲಸ ಮಾಡುವಂಥ ನಮ್ಮಂಥ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗಿ ಠಾಣೆಯಲ್ಲಿ ಕೂಡಿ ಹಾಕಿ ಹಗಲು ರಾತ್ರಿ ಅವರ ಮೇಲೆ ದೌರ್ಜನ್ಯವನ್ನು ಮಾಡ್ತಾರೆ. ಎಲ್ಲಿವರೆಗೆ ದೌರ್ಜನ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಒಬ್ಬ ಅವಿನಾಶ್ ಎನ್ನುವಂಥ ಹುಡುಗನಿಗೆ ನಡಿಲಿಕ್ಕೆ ಆಗುದಿಲ್ಲ, ಆ ರೀತಿಯ ದೌರ್ಜನ್ಯವನ್ನು ಮಾಡಿದ್ದಾರೆ. ಮಾತಾಡಿದರೆ ಕಿವಿ ಕೂಡ ಕೇಳುವುದಿಲ್ಲ. ಈ ಎಲ್ಲ ಘಟನೆಯನ್ನು ಖಂಡಿಸ್ತೇವೆ. ಜೊತೆಗೆ ಕೇವಲ ಈ ಗಘಟನೆಯನ್ನು ನಾವು ಖಂಡಿಸುವುದು ಮಾತ್ರ ಅಲ್ಲ, ಇದಕ್ಕೆ ತಕ್ಕ ಶಾಸ್ತಿಯೂ ಆಗಬೇಕು. ಆ ಸಂಪ್ಯದ SI ಶ್ರೀನಾಥ್ ರೆಡ್ಡಿ ಮತ್ತು DOSP ಮತ್ತು ಆ ಸಿಬ್ಬಂದಿಗಳನ್ನ ತಕ್ಷಣ ಅಮಾನತನ ಮಾಡಬೇಕು. ನಾವು 24 ಗಂಟೆಯ ಕಾಲಾವಧಿಯನ್ನು ಕೊಟ್ಟಿದ್ದೇವೆ. ಇವತ್ತು ಸಂಜೆಗೆ ಆಗ್ತದೆ. ನಮಗೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ SP ಅವರ ಮೇಲೆ ನಂಬಿಕೆ ಇದೆ. ನಿನ್ನೆ ನಮಗೆ ತನಿಖೆಯನ್ನು ಮಾಡಿ ಸರಿಯಾದಂಥ ನ್ಯಾಯವನ್ನು ಕೊಡ್ತೇನೆ ಅಂತ ಒಂದು ಮಾತನ್ನು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ನಂಬಿಕೆಯ ಮೇಲೆ ನಾವು ಕೂತಿದ್ದೇವೆ. ಒಂದು ವೇಳೆ ಏನಾದರೂ ಇದರ ನಮಗೆ ನ್ಯಾಯವನ್ನು ಸಿಗದಿದ್ದರೆ ಖಂಡಿತವಾಗಿ ನಾವು ಸಂಘಟನೆ ಜೊತೆಗೆ ಎಲ್ಲ ಜಾಗೃತ ಹಿಂದೂ ಸಮಾಜ ಖಂಡಿತವಾಗಿ ಸುಮ್ಮಗೆ ಕೂತ್ಕೊಳ್ಳೋದಿಲ್ಲ. ಯಾಕಂದರೆ ಚುನಾವಣೆ ಇವತ್ತು ಬರ್ಬೋದು, ಹೋಗ್ಬೋದು, ಅಥವಾ ಸರ್ಕಾರ ಯಾವುದೇ ಬರ್ಬೋದು, ಅದು ನಮಗೆ ಅವಶ್ಯಕತೆ ಇಲ್ಲ. ನಮಗೆ ನಮ್ಮ ಧರ್ಮ ಮುಖ್ಯ, ಹಿಂದುತ್ವ ಮುಖ್ಯ, ಹಿಂದೂ ಸಮಾಜಕ್ಕೆ ದುಡಿಯುವಂಥ ಕಾರ್ಯಕರ್ತರು ಮುಖ್ಯ. ಅವರ ಸ್ವಾಭಿಮಾನಕ್ಕೆ ಯಾವುದೇ ಧಕ್ಕೆ ಆದರೂ ಕೂಡ ನಾವು ಸಂಘಟನೆಯ ಸುಮ್ಮಗೆ ಕೂತ್ಕೊಳ್ಳೋದಿಲ್ಲ. ತಕ್ಷಣ ಅವರನ್ನು ಅಮಾನತನ್ನು ಮಾಡಬೇಕು. ಒಂದು ವೇಳೆ ಮಾಡದಿದ್ದರೆ ಮುಂದೆ ಆಗುವ ಎಲ್ಲ ಅನಾಹುತಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಹೊಣೆ ಆಗ್ತದೆ ಎನ್ನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ನಮ್ಮ ಹಿಂದೂ ಕಾರ್ಯಕರ್ತರು ಒಂದು ಬ್ಯಾನರ್ ಹಾಕಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದ್ದೇ ದುರದೃಷ್ಟಕರ. ರಾಜಕೀಯ ನಾಯಕರುಗಳು ಅವಮಾನಿಸುವಂಥ ಅಥವಾ ತೇಜೋವಧೆ ಮಾಡುವಂಥ ಅನೇಕ ಪ್ರಸಂಗಗಳನ್ನು ಎದುರಿಸೋದನ್ನು ಕಲಿಬೇಕು.
ಅದರಲ್ಲೂ ಒಂದು ಪಕ್ಷಕ್ಕೆ ಒಂದು ಕೆಟ್ಟ ಸೋಲಾಗಿದ್ದಾಗ ಸಹಜವಾಗಿಯೇ ಜನ ಆಕ್ರೋಶಕ್ಕೊಳಗಾಗ್ತಾರೆ. ಯಾಕೆಂತಂದರೆ ಯಾರ ಕಾರಣಕ್ಕೋಸ್ಕರ ಈ ಥರದ್ದಾಗಿದೆಯೋ ಅನ್ನೋದನ್ನು ಜನ ಹುಡುಕ್ತಿರ್ತಾರೆ. ಅವರಿಗೆ ಅಪೋಸಿಷನ್ ಬರೋದು ಸಹಜ. ಬಹುಶಃ ಭಾಜಪದ ನಾಯಕರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಒಂದೇ ಒಂದು, ನರೇಂದ್ರ ಮೋದಿಯವರಷ್ಟು ಅವಮಾನವನ್ನು ಬಹುಶಃ ಈ ದೇಶದಲ್ಲಿ ಮತ್ತೊಬ್ಬರು ಎದುರಿಸಿರ್ಲಿಕ್ಕಿಲ್ಲ. ಅವರೇ ಯಾವತ್ತೂ ಈ ಥರದೊಂದು ಕಂಪ್ಲೇಂಟ್ ಕೊಡುವಂಥ ಪ್ರಯತ್ನಕ್ಕೆ ಹೋಗದೇ ಇದ್ದಾಗ ಇಷ್ಟು ಅಸಹ್ಯಕರ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟು ಆನಂತರ ಅವರಿಗೆ ಪೊಲೀಸರು ಹೊಡೆದಿದ್ದಾರಲ್ಲ, ಇದಂತೂ ಅಮಾನುಷ ಕೃತ್ಯ. ಅದಕ್ಕೆ ಅದ್ರ ಹಿಂದೆ ಯಾರಿದ್ದಾರೋ ಅದನ್ನು ಹುಡುಕಾಡಬೇಕು ಅಷ್ಟೇ, ಅದ್ರ ಕುರಿತಂತೆ ತನಿಖೆ ಆಗಬೇಕು. ಆದರೆ ತೀರಾ ಅಮಾನುಷವಾದ್ದು. ನನಗೆ ಆ ಫೋಟೋಸನ್ನು ನೋಡಿದ ತಕ್ಷಣ ಒಂಥರ ಎದೆ ಜಲ್ ಎನಿಸುವಂಥ ವಾತಾವರಣ. ಹೀಗಾಗಿ ನಾನು ಬೆಳಗ್ಗೆನೇ ಹೊರಟು ನಾನು ತಕ್ಷಣ ಅವರುಗಳನ್ನು ನೋಡಬೇಕು ಅಂತ ಬಂದೆ. ಯಾಕೆಂದರೆ ಈ ಥರದ ಪರಿಸ್ಥಿತಿ ಯಾವ ಕಾರ್ಯಕರ್ತನಿಗೂ ಬರಬಾರ್ದು. ಮನೆಯಲ್ಲಿ ತಂದೆ ತಾಯಿ ಬಹಳ ಪ್ರೀತಿಯಿಂದ ಹಿಂದುತ್ವದ ಕೆಲಸ ಮಾಡ್ತಾನೆ ಅಂತ ಕಳಿಸ್ಕೊಡುವಾಗ ಅದರ ಕುರಿತಂತೆ ಮಾತನಾಡುವಂಥ ಜನರೇ ಈ ಥರ ಮಾಡಿದ್ದಾರೆ ಅನ್ನೋದೇನಾದರೂ ಸಮಾಜಕ್ಕೆ ಒಂದು ಸಂದೇಶ ಹೋದರೆ ಅದು ಬಹಳ ಕೆಟ್ಟದ್ದಾಗುತ್ತೆ. ಈ ಕಾರಣಕ್ಕೋಸ್ಕರ ಈ ಎಲ್ಲ ತರುಣರ ಜೊತೆಗೆ ನಾನು ಇದ್ದೀನಿ ಅಂತ ಹೇಳಲಿಕ್ಕೋಸ್ಕರವೇ ನಾನು ಇಲ್ಲಿಗೆ ಬಂದಿದ್ದೀನಿ. ನೋಡಿದಾಗ ಬಹಳ ದುಃಖ ಅನ್ನಿಸ್ತು. ಆದರೆ ಅವರ ಹೃದಯದಲ್ಲಿ ಎದೆಯಲ್ಲಿ ಇನ್ನೂ ಆ ಹಿಂದುತ್ವದ ಜ್ವಾಲೆ ಉರಿತಾ ಇದೆಯಲ್ಲ, ಅದು ನೋಡಿದಾಗ ಬಹಳ ಹೆಮ್ಮೆ ಅನ್ನಿಸ್ತು. ನಿಮ್ಮಂಥ 1000 ಜನ ಬಂದರೂ ಹಿಂದುತ್ವವನ್ನು ಉಳಿಸುವಂಥ, ಅದನ್ನು ಜಗದ್ವ್ಯಾಪಿಗೊಳಿಸುವಂಥ ಪ್ರಕ್ರಿಯೆಗೆ ಲಕ್ಷಾಂತರ ಕೋಟ್ಯಂತರ ತರುಣರು ಜೊತೆಯಾಗಿರ್ತೀವಿ ಅಂತ ಹೇಳುವಂಥ ಅವಕಾಶ ಅಂತ ಭಾವಿಸ್ತೀನಿ. ಪುತ್ತೂರಿನಲ್ಲಿ ಮೊನ್ನೆ ನಡೆದಂತಹ ಘಟನೆಯ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಹಿಂದೂ ಕಾರ್ಯಕರ್ತರ ಮೇಲೆ ನಡೆಸಿರ್ತಕ್ಕಂಥ ಅಮಾನುಷ ರೀತಿಯ ಘಟನೆಯನ್ನು ಒಬ್ಬ ಪರಿವಾರ ಸಂಘಟನೆಯ ಕಾರ್ಯಕರ್ತನಾಗಿ ನಾನು ಖಂಡಿಸ್ತಾ ಇದ್ದೇನೆ. ಪುತ್ತೂರಿನ ಘಟನೆ ಈ ರೀತಿ ಆಗಬಾರ್ದಿತ್ತು, ನೋವಿನ ಸಂಗತಿ. ಇವತ್ತು ಪರಿವಾರದ ಕಾರ್ಯಕರ್ತರೇ ಇವತ್ತು ಒಂದಷ್ಟು ಗೊಂದಲದಲ್ಲಿರ್ತಕ್ಕಂಥ ಆ ಒಂದು ಘಟನೆಗಳು ನಡೀತಾ ಇದೆ. ಯಾವುದೋ ಒಂದು ಬ್ಯಾನರಿನ ಪ್ರಕರಣ ಇರ್ಬೋದು. ಈ ರೀತಿಯ ಬ್ಯಾನರಿನ ಪ್ರಕರಣಕ್ಕೆ ಈ ರೀತಿಯ ಪೊಲೀಸ್ ದೌರ್ಜನ್ಯವನ್ನು ನಾನು ಅತ್ಯಂತ ಕಟುವಾಗಿ ಖಂಡಿಸ್ತಾ ಇದ್ದೇನೆ. ಮತ್ತು ಆ ರೀತಿ ಕ್ರಮ ಜರುಗಿಸಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ತಕ್ಷಣ ಕ್ರಮ ತಗೊಳ್ಬೇಕು. ಈ ರೀತಿಯ ಘಟನೆ ಪುನರಾವರ್ತನೆ ಆಗದ ರೀತಿಯಲ್ಲಿ ಕ್ರಮ ಆಗಬೇಕು. ಖಂಡಿತ ಇವತ್ತು ನನ್ನೆಲ್ಲ ಪುತ್ತೂರು ಇಡೀ ಜಿಲ್ಲೆಯ ಕಾರ್ಯಕರ್ತ ಸ್ನೇಹಿತರಿಗೆ, ಬಂಧುಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿಯ ಹಿಂದೂ ಸಮಾಜದ ಒಳಗಡೆ ಒಂದಷ್ಟು ಭಿನ್ನಾಭಿಪ್ರಾಯ ಇವತ್ತು ವ್ಯಕ್ತ ಆಗ್ತಾ ಇದೆ. ಇದರ ಸದುಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಇವತ್ತು ಕಾತರದಿಂದ ಹೊರಗಡೆ ನಮ್ಮ ವಿರೋಧಿಗಳು ಕಾಯ್ತಾ ಇದ್ದಾರೆ. ದಯವಿಟ್ಟು ತಾಳ್ಮೆಯನ್ನು ಗೆಡದೆ ನಾವೆಲ್ಲರೂ ಒಂದೇ ಧ್ವಜದಡಿಯಲ್ಲಿ ಮುಂದಿನ ದಿನಗಳಲ್ಲಿ ಸಂಘಟನಾತ್ಮಕ ಕೆಲಸ ಕಾರ್ಯವನ್ನು ಮಾಡೋಣ. ನಮ್ಮೊಳಗಿರ್ತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು, ಖಂಡಿತ ಸರಿಪಡಿಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿಕೊಂಡು ತಾಳ್ಮೆಯಿಂದ ಇರಬೇಕು ಅಂತ ನಾನು ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.